This program is brought to you by VK Developers, powered by Nippon Paint, V2 Realty, Amrit Noni, ಆರೋಗ್ಯದ ಭರವಸೆ, Cycle Pure ಅಗರಬತ್ತಿ, Ashoka Business Center, Workspace managed by Vertex, co-powered by ಇದು ಕರಾವಳಿ ಕರ್ನಾಟಕದ ನಾಟಿ ಮಿಡಿತ ನಮ್ಮ ಟಿವಿ ಅರ್ಪಿಸುವಂತಹ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡ್ಯಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರಬತ್ತಿ. ಒಂದು ಎಪಿಸೋಡ್ ಮುಗಿಯಿತು, ಇನ್ನೊಂದು ಎಪಿಸೋಡ್ಗೆ ನಾನು ರಾಹುಲ್ ಬಂದಾಯಿತು. Once more excited. ಎಸ್, ಯಾಕಂದರೆ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನು ನಾವು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದಾವೆ. ಸೊ ಇದನ್ನೆಲ್ಲ ಜಡ್ಜ್ ಮಾಡಬೇಕಾದ್ರೆ ನಾವು ಮಾತ್ರ ಅಲ್ಲ ಕಾಯ್ತಾ ಇದ್ರು, ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ, ಜಡ್ಜಸ್ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಆಲ್ರೆಡಿ ಹೇಳ್ತಾ ಇದ್ದಾರೆ ನಮ್ಮ ಕೆಲಸನ ಟಫ್ ಮಾಡಿ ಅಂತ. ನೋಡೋಣ ಇನ್ನಷ್ಟು ಟಫ್ ಡಿಸಿಷನ್ಗಳು ಈ ವೇದಿಕೆ ಮೇಲೆ ಬರುತ್ತಾ ಇಲ್ವಾ ಅಂತ. ಸೊ ಕಾರ್ಯಕ್ರಮವನ್ನು ಇವತ್ತಿನ ಎಪಿಸೋಡ್ ಅನ್ನು ಶುರು ಮಾಡುವಂತ ಹೊತ್ತು ನಾನು ರೆಡಿ, ರಾಹುಲ್ ರೆಡಿ ಆ್ಯಂಡ್ ನಮ್ಮೆಲ್ಲ ತಂಡಗಳು ಕೂಡ ರೆಡಿ ಆಗಿದ್ದಾರೆ. ಇವತ್ತಿನ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ರೆಡಿ ಇದ್ದಾರೆ. ಸೊ ಅದನ್ನು ಜಡ್ಜ್ ಮಾಡಲಿಕ್ಕೆ ನಮ್ಮ 3 ಜನ ತ್ರಿಮೂರ್ತಿಗಳು ತೀರ್ಪುಗಾರರು. ಮೊದಲನೇದಾಗಿ ನಮ್ಮ ಹ್ಯಾಂಡ್ಸಮ್ ಜಡ್ಜ್ ಎಲ್ಟನ್ ಮಸ್ಕರೀನ್. ಎಸ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ತಪ್ಪಾಯ್ತು, ಹ್ಯಾಂಡ್ಸಮ್ ಏನಿಲ್ಲ, ಬಟ್ ಸ್ಟಿಲ್ ಹ್ಯಾಂಡ್ಸಮ್ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೇನೆ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರೋರ್ನ ನಾನು ನಿಮ್ಗೆ ಗೊತ್ತಿತ್ತು ನೀವು. ಓಕೆ, ಸೊ ವಿ ಆಲ್ಸೋ ಹ್ಯಾವ್ ನಮ್ಮ ಜೊತೆ ಇನ್ನೊಂದು ಜಡ್ಜ್ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ನಮ್ಮ ಕರ್ನಾಡು ಕಂಡಂತಹ, ನಮ್ಮ ತುಳುನಾಡು ಕಂಡಂತಹ ಒಂದು ಅದ್ಭುತ ನಟಿ ಹಾಗೂ ಸೌಂದರ್ಯವತಿ. And that is none other than ರಶ್ಮಿತಾ ಚಂಗಪ್ಪ. ಓಕೆ, ಇನ್ನೊಬ್ರು ಜಡ್ಜ್ ಎಕ್ಸ್ಪೀರಿಯನ್ಸ್, ಅದೆಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್, ನಮ್ಮ ಟಿವಿಯ ಸದಸ್ಯ ಅಂತಾನೆ ಹೇಳ್ಬೋದು, ಮನೆ ಮಂದಿ ಅಂತಾನೆ ಹೇಳ್ಬೋದು. ದಟ್ ಈಸ್ ನನ್ ಅದರ್ ದ್ಯಾನ್ ಕಿಶೋರ್ ಅಮನ್ ಶೆಟ್ಟಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ 3 ಜನರಿಗೂ ಕೂಡ ಆಲ್ ದ ಬೆಸ್ಟ್. ಇವತ್ತಿನ ಎಪಿಸೋಡಲ್ಲಿ ಜಿದ್ದಾಜಿದ್ದಿ ನಡೀಲಿಕ್ಕಿದೆ. ಯಾರು ಫಿನಾಲೆ ಹಂತಕ್ಕೆ ಹೋಗ್ತಾರೆ ಅನ್ನೋದನ್ನು ನಾವು ನೋಡಲಿಕ್ಕಿದೆ. ನಮ್ಮ ಜಡ್ಜಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈಗ ಇನ್ನೊಂದು ತಂಡದ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಂಡು ಬರೋಣ. ಡೆಫಿನೆಟ್ಲಿ ನಿಮ್ಮ ಜಡ್ಜಸ್ನವರ ಎಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನು ಮುಂದಿನ ಟೀಮ್ಗಳು ಅದನ್ನು ಫುಲ್ಫಿಲ್ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ಪರ್ಫಾರ್ಮೆನ್ಸ್ನ ವೇದಿಕೆ ಮೇಲೆ ಕರೆಯೋಣ. ಡಾನ್ಸ್ ವಾರಿಯರ್ ಸೀಸನ್ 4ನ ಸೆಮಿಫೈನಲ್ನ 10 ಟೀಮ್ಗಳ ಪೈಕಿ ಇದೀಗ 2 ಡಾನ್ಸ್ಗಳನ್ನು ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಕ್ಕೆ ವೇದಿಕೆ ಮೇಲೆ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸನ್ನು ತಗೊಂಡು ಬರ್ತಾ ಇದ್ದಾರೆ ಟ್ವಿನ್ಸ್ ಡ್ಯಾನ್ಸ್ ಅಕಾಡೆಮಿ. ಅವರ ಥೀಮ್ ಏನಿದೆ ಅಂತಂದರೆ ಡ್ರಗ್ ಅಬ್ಯೂಸ್. ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಎವ್ರಿಬಡಿ ಜಸ್ಟ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್ ದಿಸ್ ಶೋ. ಡಾಕ್ಟರ್, ಈ ವಿಸಿಲ್ ಸೌಂಡ್ ಏನು? ಇಲ್ಲೊಬ್ಬ ಹರೀಶ್ ಅಂತ ಪೇಷಂಟ್ ಇದ್ದಾನೆ. ಅವನು ಡ್ರಗ್ ಎಡಿಕ್ಟ್, ಯಾವಾಗಲೂ ಸೈಕೋ ತರ ಮಾಡ್ತಿರ್ತಾನೆ. ಸ್ವಲ್ಪ ಹುಷಾರು. ನಾನು ನನ್ನ ಒಂದು ಸಲ ಹತ್ರ ಕರೆದ್ರೆ ಬಿಡೋದು ತುಂಬಾನೇ ಕಷ್ಟ. ಮಾಡದಿದ್ದರೆ ಮಗುವಿಗೆ ಭೇಟಿಗಾರರೆಲ್ಲ ಮಾಯ ಖರ್ಚಿಸಿದಾಗ ಕತ್ತರಿಸಿ ಹಿರಿಯುವ ಮನಸ್ಸುಕಾರಿ ಜನಗಣ ಬಣ ಸಂಸಾರಿ ಡಾಕ್ಟರ್, ಆ ಪೇಷಂಟು ಡ್ರಗ್ಸ್ ತೊಳೋದು ಹೇಗೆ ಶುರು ಮಾಡ್ದ ಗೊತ್ತಾ? ಲೋ ಮಗ, ಯಾಕೋ ಟೆನ್ಷನ್ ಅಲ್ಲಿ ಇದೀಯಾ? ಏನಿಲ್ಲ ಮಗ, ಮನೆ ಟೆನ್ಷನ್. ಬಾ ಮಗ, ಇದನ್ನ ಟ್ರೈ ಮಾಡು. ಒಂದೇ ಇಂಜೆಕ್ಷನ್, ಎಲ್ಲಾ ಟೆನ್ಷನ್ ಮರ್ತು ಹೋಗ್ಬಿಡ್ತೀಯ. ಕೊಡು ಮಗ.
ಒಂದ್ ಇಂಜೆಕ್ಷನ್ ಇದ್ರೆ ಕೊಡ್ತೀಯಾ? ದುಡ್ಡು ನಾಳೆ ಕೊಡ್ತೀನಿ ಮಗ, ಇಸ್ಕಣು. ದುಡ್ಡು ಇಲ್ಲ ಅಂದ್ರೆ ಇಂಜೆಕ್ಷನ್ ಇಲ್ಲ, ಹೋಗು ಹೋಗು. ಸೋನು ಪ್ಲೀಸ್ ಕಣೆ, ನನ್ ಕಾಸಿದ್ರೆ ಕೊಡ್ತೀಯಾ? ನಾನು ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಿ, ಪ್ಲೀಸ್ ಕಣೋ, ಹೀಗೆಲ್ಲ ಮಾಡ್ಬೇಡ ಪ್ಲೀಸ್. ಈಗ ಕೊಡ್ತೀಯಾ ಇಲ್ವಾ? ಇದು ನೀನೇ ಕಟ್ಟಿರೋ ತಾಳಿ ಕಣೋ, ತಗೋ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಹರೀಶ್, ನಿನ್ನ ಮನೆಯವರೇ ನಿನ್ನ ಬಿಟ್ಟು ಹೋದ್ರು ತಲೆ ಕೆಡ್ಸ್ಕೋಬೇಡ, ನಿನ್ನ ಜೊತೆ ನಾನು ಇರ್ತೀನಿ. ಯಾಕೆ ಬಣ್ಣ ಕಾಂತ, ಬಣ್ಣ ಹಾಕ ಚರ್ಮ ಕಾಂತ, ಬಂಗೆ ಸಂದುತ್ತಲಿ ಸತ್ಯ ಕಾಂತ, ಸುಳ್ಳು ಕಾಂತ. ಹೊಟ್ಟೆ ತುಂಬಾ ನೋಯ್ತಾ ಇದೆ, ನಂಗೆ ಡ್ರಗ್ಸ್ ಬೇಕು. ನನ್ನ ಸೇವನೆ ಮಾಡಿದ್ರೆ ಇದೇ ಗತಿ. ಒಂದು ನನ್ನ ಸೇವನೆ ಮಾಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಇದೇ ತರ ನರಳಿ ನರಳಿ ಸಾಯ್ಬೇಕು. ಆದ್ರೂ ನೀನ್ ತಲೆ ಕೆಡ್ಸ್ಕೋಬೇಡ, ನಾನ್ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ಡಾಕ್ಟರ್, ಹರೀಶ್ ಅನ್ನೋ ಪೇಷಂಟ್ಗೆ ಈ ಮೆಡಿಸಿನ್ ಕೊಡಿ. ಹರೀಶ್ ಹರೀಶ್ ಡಾಕ್ಟರ್, ಹೊಟ್ಟೆ ತುಂಬಾ ನೋಯ್ತಾ ಇದೆ ಡಾಕ್ಟರ್. ಈ ಮೆಡಿಸಿನ್ಸ್ ತಗೋ, ನೀನು ಬೇಗ ಹುಷಾರಾಗ್ತೀಯಾ. ಕಾಲಕ್ಕೂ ಮೊದಲೇ ಹುಟ್ಟಿನ ವಂಶ, ಅಕ್ಕಿ ಹುಟ್ಟು ಮೊದಲೇ ಅಕ್ಕಿ ನೋಟಿನ ವಂಶ. ಆದಿ ಶಾಲೆಯದೆಂದು ಕಾದಂತ ಪುರಿ ವಂಶ, ಅಕ್ಕಿ ತಿಂದು ಬೆಳೆದ ಕಾಡಾದಿಯ ವಂಶ. ಹರೀಶ ಮಗನೇ, ಬೇಗ ವಾಸಿಯಾಗಿ ನಿಮ್ಮ ಅಮ್ಮನ ಹತ್ರ ಬಾರ ಮಗನೇ. ನಾವಿಬ್ರು ಯಾವಾಗ್ಲೂ ಹೀಗೆ ಇರೋಣ. ನಿಂಗೆ ಸಾಕು ಅನ್ನೋಷ್ಟು ನಶೆ ನಾನು ನಿನಗೆ ಕೊಡ್ತೀನಿ. ಮಗು,
ನಿಂಗ್ ನಾ ಬೇಕಾ ಇಲ್ಲ ಆ ಕೆಟ್ಟ ನಶೆ ಬೇಕಾ? ಮನಸ್ಸು ದೇಹಗಳೆರಡು ಸೆಳೆಯುವ ಸುಳಿಯಂತಿರುವ ಪ್ರೇಮದೊಳಗೋ. ಇಲ್ಲ, ನಾನು ಯಾರು ಬೇಡ, ನನ್ನ ಜೊತೆ ನೀನಿದ್ರೆ ಸಾಕು. ನೀ ತೊರೆದ ಘಳಿಗೆಯಲ್ಲಿ ನನ್ನೆದೆಯ ತುಂಬ ನಿನ್ನ ಗುರುತು, ನೆನಪುಗಳ ಮಳಿಗೆಯಲ್ಲಿ ಇನ್ನಾರು ಇಲ್ಲ ನಿನ್ನ ಹೊರತು. ಒಳಗೆ ನೋಡದ ಕಣ್ಣ ಹನಿಯ ದೂರದಿಂದಲೇ ನೋಡು ಇನಿಯ, ಕಾಣದಿದ್ದರೂ ಕಾಣುತ್ತಿರೋ, ಕೇಳದಿದ್ದರೂ ಹೇಳುತ್ತಿರೋ, ಹೃದಯದ ತಾಳಕ್ಕೆ ಹಾಡುತ್ತಿರುವ ನೀ ಯಾರು ಯಾರು ಯಾರು. ಮಾಯೆಯೊಳಗೋ ಮಾಯೆ ನಿನ್ನೊಳಗೋ, ನೀ ದೇಹದೊಳಗೋ ದೇಹ ನಿನ್ನೊಳಗೋ. ಮನಸ್ಸು ದೇಹಗಳೆರಡು ಸೆಳೆಯುವ ಸುಳಿಯಂತಿರುವ ಪ್ರೇಮದೊಳಗೋ. ಈ ಕನಸಿನೊಳಗೋ ಕನಸು ನಿನ್ನೊಳಗೋ, ನೀ ಅಮಲಿನೊಳಗೋ ಅಮಲು ನಿನ್ನೊಳಗೋ. ಅಮಲಿನಲ್ಲಿ ಕಣ್ಣ ಕನಸಿನಲ್ಲೂ ಸಿಗುವ ಪ್ರೀತಿ ಸೋಲಿನೊಳಗೋ. ಅಮ್ಮ ಎದ್ದಳಮ್ಮ, ಪ್ಲೀಸ್ ಕಣಮ್ಮ, ತಪ್ಪಾಯ್ತಮ್ಮ, ನಾನು ಹುಷಾರಾದೆ ಕಣಮ್ಮ, ಪ್ಲೀಸ್ ಎದ್ದಳಮ್ಮ, ಪ್ಲೀಸ್ ಕಣಮ್ಮ. ತಂದೆ ತಾಯಿ ಜೀವ ತೆಗೆದು ಬೆಳೆಸ್ತಾರೆ, ಓದಿಸ್ತಾರೆ. ಕ್ಷಣಿಕವಾಗಿ ಸಿಗೋ ಖುಷಿಗೆ ತಮ್ಮ ಉತ್ಸಾಹವನ್ನ ಬಲಿ ಕೊಟ್ಟು ಯೌವನದ ಶ್ರೇಷ್ಠ ಶಕ್ತಿಯನ್ನ ವ್ಯರ್ಥ ಮಾಡ್ಕೋತಾರೆ. ಇನ್ಮೇಲಾದ್ರೂ ಈ ಡ್ರಗ್ಸ್ ಅನ್ನೋ ಕೆಟ್ಟ ಚಟಗಳನ್ನ ಬಿಟ್ಟು ಹೆತ್ತು ಹೊತ್ತವರ ಹೆಸರು, ಉಸಿರು ಕೊಟ್ಟವರ ಕೀರ್ತಿಯನ್ನ ಹೆಚ್ಚಿಸೋ ಮಕ್ಕಳಾಗೋಣ. ಜಡ್ಜಸ್, ನಾನಂದ್ರೆ ನಿಮಗೂ ಇಷ್ಟ ತಾನೇ? ವೀಕ್ಷಕರೇ, ಟ್ವಿನ್ಸ್ ಡಾನ್ಸ್ ಅಕಾಡೆಮಿ ಆಲ್ ದ ವೇ ಫ್ರಮ್ ಹುಬ್ಬಳ್ಳಿ ನಮ್ಮ ಜೊತೆ ಇದ್ದಾರೆ. ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸನ್ನು ನಮಗೋಸ್ಕರ ಕೊಟ್ಟರು ಈ ವೇದಿಕೆ ಮೇಲೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಬರಬೇಕು ಅಂತಾದರೆ ನನಗೆ ಹೇಳ್ರು, ನಾನು ಎಲ್ಲಾದರೂ ಹಿಂದೆ ಹೋಗ್ಬಿಟ್ಟು ಕೂತ್ಕೋತೀನಿ, ಎಲ್ಲ ಬಾಯಲ್ಲಿ ಬಂದುಬಿಡ್ತು ನನಗೆ. ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ರೆ ಸಖತ್ತಾಗಿತ್ತು. ನಾನೇನು ಹೇಳೋಂಗಿಲ್ಲ, ಬಟ್ ನನಗೆ ಇದೊಂದೇ ಡೌಟು, ಏನು ಸಣ್ಣ ಬೀಡಿನ ಇಟ್ಕೊಂಡು ನೀವು ದೊಡ್ಡ ಡ್ರಗ್ ಥರ ಪೋಟ್ರೆ ಮಾಡಿದ್ದೀರಲ್ವ, ಇದು ಏನು ಬೀಡಿ ಉದ್ದಷ್ಟು ಇಲ್ಲ, ಇದು ದೊಡ್ಡ ರೇಂಜಿನ ಡ್ರಗ್ ಥರ ಮಾಡಿದ್ದೀರಾ? ಓಕೆ, ಎನಿವೇಸ್ ಚಿಕ್ಕದಾಗಿರೋದು ಯಾವತ್ತೂ ತುಂಬ ಡೇಂಜರ್ ಅಂತೆ. ಚೋಟ ಪ್ಯಾಕೆಟ್ ಬಡಾದ ಮಕ್ಕ ನಮ್ಮ ಜಡ್ಜಸ್ ಹೇಳಿದ್ದಾರೆ. ಓಕೆ, ರೆಡಿ? ಏನು ಜಡ್ಜಸ್ ಹತ್ರ ಕೇಳೋಣ ಏನು ಅಂತ. ಮಗ ಅದು ಇನ್ನೊಂದಿತ್ತು, ನೀನಲ್ವನೋ ಅಲ್ಲಿ ಯಾರು ಬಿದ್ದಿದ್ದು? ನೀನೇ ಅಲ್ವೇನೋ? ಆಲ್ಮೋಸ್ಟ್ ಇದ್ದೆ ತಾನೇ ಬೀಳೋದಕ್ಕೆ. ಒಂದು ವೇಳೆ ಬೀಳ್ತಿದ್ರೆ ಏನು ಮಾಡ್ತಿದ್ದೆ? ಬೀಳಂಗಿಲ್ಲ. ಅದು ಬೀಳಂಗಿಲ್ಲ, ಬೀಳ್ತಿದ್ರೆ ಏನು ಮಾಡ್ತಿದ್ದೆ? ಬಿದ್ದಿದ್ರೆ ವಾಪಸ್ ಬರ್ತಿದ್ದೆ ಸರ್. ವಾಪಸ್ ಬರ್ತಿದ್ದೆ. ಸೂಪರ್. ಎನಿವೇಸ್ ಓಕೆ, ಅಂಥ ಅಮೇಝಿಂಗ್ ಮೂಮೆಂಟ್ಸ್ಗಳಿತ್ತು. ಆದರೂ ನಾನು ಹೇಳೋಂಗಿಲ್ಲ. ಓವರ್ ಟು ದ ಜಡ್ಜಸ್. ರಶ್ಮಿತಾ ಚಂಗಪ್ಪ, ನೀವು ಹೇಳಿ ಮೊದಲನೇದಾಗಿ, ಹೇಗೆ ಇದು ಬೀಡಿ ಇದೆ ನಮ್ಮ ಹತ್ರ, ದೊಡ್ಡ ಡ್ರಗ್ಗು ಬೀಡಿ. ಓಕೆ, ಹಾಯ್ ಗಾಯ್ಸ್. ಕಾನ್ಸೆಪ್ಟ್ ನೀವೇ ಪಿಕ್ ಮಾಡಿದ್ದಲ್ವಾ ಕೊರಿಯೋಗ್ರಫಿ? ಎಸ್ ಮೇಡಮ್. ಓಕೆ, ಯಾಕೆ ಪಿಕ್ ಮಾಡಿದ್ರಿ ಅಂತ ಹೇಳ್ಬೋದಾ? ಇದೇ ಯಾಕೆ ಪಿಕ್ ಮಾಡಿದ್ರಿ? ಚೋಟಾ ಪ್ಯಾಕೇಜ್ನ ಏನು ಹೇಗೆ ಯೂಟಿಲೈಸ್ ಮಾಡಬೇಕು ಅಂತ, ಅಂದರೆ ಡ್ರಗ್ ಈ ಥರ ಯೂಸ್ ಮಾಡಬೇಕು ಅಂತ ಯಾಕೆ ಯೋಚನೆ ಬಂತು? ಮೇಡಮ್, ಪೇರು ಒಬ್ಬರು ದೊಡ್ಡವರಿದ್ದಾರೆ, ಒಬ್ಬಳು ಚಿಕ್ಕವಳಿದ್ದಾಳೆ ಮೇಡಮ್, ಅದಕ್ಕೋಸ್ಕರ ನಾನು ಚಾಯ್ಸ್ ಮಾಡಿದೆ ಮೇಡಮ್. ಅಂದರೆ ಈ ಥರ ಮಾಡ್ಬೋದು ಅಂತ. ಸೊ ಅವಳಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿಲ್ಲ ಮೇಡಮ್ ಇನ್ನೂ ತನಕ. ಸೊ ಅದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನಾನು ಮಾಡಿಸಿದ್ದೆ ಮೇಡಮ್. ಓಕೆ, ಇಟ್ಸ್ ಗುಡ್.
ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡಿದ್ರಿ, ಮಿಡ್ಲಲ್ಲಿ ಸಿಂಕು ತುಂಬಾ ಮಿಸ್ ಆಯಿತು. ಆಮೇಲೆ ಆ್ಯಂಡ್ ಕನೆಕ್ಟ್ ಆಯಿತು, ನೀವೇನು ಕಾನ್ಸೆಪ್ಟ್ ಮಾಡಿದ್ದೀರಾ ಅದು ಕಂಪ್ಲೀಟ್ಲಿ ಕನೆಕ್ಟ್ ಆಯಿತು. ಆಮೇಲೆ ಒಂದೇನಂತಂದರೆ ನೀವು ಎನರ್ಜಿ ಹಾಕಬೇಕು, ಅಂಡರ್ಸ್ಟ್ಯಾಂಡ್, ಯಾವುದೇ ಪರ್ಫಾಮೆನ್ಸಿಗೆ ಎನರ್ಜಿ ಹಾಕಬೇಕು. ಬಟ್ ನಮ್ಮ ಬಾಡಿ ಎನರ್ಜಿನ ನಮಗೆ ಕಂಟ್ರೋಲ್ ಮಾಡೋಕ್ಕೆ ಗೊತ್ತಿರಬೇಕು. ಸೊ ನಿಮ್ಮದು ಇಲ್ಲಿ ಸಿಂಕ್ ಮಿಸ್ ಆಗಿದ್ದು ಅದೇ ಕಾರಣಕ್ಕೋಸ್ಕರ, ಬಿಕಾಸ್ ಎವ್ರಿಬಡಿ ಈಸ್ ಪುಟ್ಟಿಂಗ್ ಸೋ ಮಚ್ ಆಫ್ ಎನರ್ಜಿ. ನೆಕ್ಸ್ಟು ಸ್ಟೆಪ್ ಏನು ಬರುತ್ತಲ್ಲ ಅದಕ್ಕೆ ಸ್ಟೇಬಲ್ ಆಗೋಕ್ಕಾಗ್ತಾ ಇಲ್ಲ, ಅಲ್ಲೇ ನಿಮ್ಮದು ಸಿಂಕ್ ಮಿಸ್ ಆಗಿತ್ತು. ಓಕೆ, ಆ್ಯಂಡ್ ಕಾನ್ಸೆಪ್ಟ್ ವೈಸ್ ವೆರಿ ನೈಸ್. ಆ್ಯಂಡ್ ಅಮ್ಮ ಕ್ಯಾರೆಕ್ಟರ್ ಮಾಡಿದಾರಲ್ಲ, ದಟ್ ಸ್ಮಾಲ್ ಗರ್ಲ್, ಶಿ ಆಲ್ಸೋ ಡಿಡ್ ವೆರಿ ನೈಸ್ ಜಾಬ್. ಆ್ಯಕ್ಚುಲಿ ಅವ್ರು ಬಂದ ಮೇಲೆ ಎಮೋಷ್ನಲಿ ಜಾಸ್ತಿ ಕನೆಕ್ಟ್ ಆಯಿತು. ಯಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಇನ್ನು ಬಿಟ್ಟರೆ ಅವಳೇ ಮಾಡ್ಕೋತಾ ಹೋಗ್ತಾಳೆ, ನನ್ನ ಹೊಟ್ಟೆ ಹೊಡಿಬಾರ್ದು ಕಣ. ಓಕೆ, ಎನಿವೇಸ್ ನೆಕ್ಸ್ಟ್ ಮೂವಿಂಗ್ ಆನ್ ಟು ನಮ್ಮ ಕಿಶೋರ್ ಅಮನ್ ಶೆಟ್ಟಿ ಅವರು. ಸರ್ ನೀವು ಹೇಳಿ ಸರ್, ಹೆಂಗೆ ಅನ್ನಿಸ್ತು, ಯಾವ ರೀತಿ ಎನರ್ಜಿ ಇತ್ತು, ಯಾವ ರೀತಿ ನಿಮಗೆ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು? ಹಾಯ್ ಗೈಸ್. ಹಾಯ್ ಸರ್. ಫಸ್ಟ್ ಆಫ್ ಆಲ್ ನೀವೊಂದು ಥೀಮ್ ತಗೊಂಡಿದ್ದೀರಾ, ಆ ಥೀಮಿಗೆ ತಕ್ಕಂಗೆ ನಮಗೆ ಅದು ಕನ್ವೆ ಆಗಿದೆ. ನೀವು ಏನು ಥೀಮ್ ಮಾಡಿದ್ದೀರಾ. ಇನ್ನೊಂದು ವಿಷಯ ಏನಂದರೆ ಥೀಮ್ ತಗೊಳ್ತಾರೆ ಅಂಥದ್ದು, ಬಟ್ ಜಾಸ್ತಿ ಕನ್ವೆ ಆಗಲ್ಲ. ಇದರಲ್ಲಿ ನೀವು ಆ ಡ್ರಗ್ಸ್ ಅಲ್ಲದೆ ಬೇರೆ ಇದರಲ್ಲಿ ಇಮೋಷ್ನಲ್ ಇಂಪ್ಯಾಕ್ಟ್ ಕೂಡ ನೀವು ಅದರಲ್ಲಿ ಹಾಕಿದ್ದೀರಾ. ದ್ಯಾಟ್ಸ್ ಅ ಪ್ಲಸ್ ಪಾಯಿಂಟ್. ಆ್ಯಂಡ್ ನನಗೆ ಅದೇ ರಶ್ಮಿ ಕೇಳಿದಂಗೆ ನೀವು ಡಾನ್ಸ್ ಓವರ್ ಮಾಡೋಕ್ಕೋಗಿ ನಿಮ್ಮದು ಸ್ಟೆಪ್ಸಲ್ಲಿ ಲ್ಯಾಕ್ ಆಗುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದರೆ ದಿಸ್ ವಾಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಟುಡೇ, ಸೀರಿಯಸ್ಲಿ. ಯಾಕೆಂದರೆ ಆ ಒಂದು ಪಾರ್ಟ್ ಇದೆಯಲ್ಲ ನಿಮ್ಮದು ಏರ್ಪೇರ್ ಆಗ್ತಾಯಿತ್ತು, ಅಂದರೆ ಎನರ್ಜಿ ಡೌನ್ ಅಪ್ಪರ್. ಆ್ಯಂಡ್ ಯು ಬಾಯ್, ನೀವು ಎಸ್ ನಿಮ್ಮದು ಎಕ್ಸ್ಪ್ರೆಷನ್, ನಿಮ್ಮ ಕ್ಯಾರೆಕ್ಟರ್ ನೀವು ಹಿಡ್ದಿದ್ದೀರಲ್ವಾ, ಸೂಪರ್ ಯಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಛೋಟಾ ಪ್ಯಾಕೆಟ್ ನೀವು ಅಷ್ಟೇ, ನೀವು ಆ್ಯಕ್ಟಿಂಗ್ ನಿಮ್ಮದು, ನೀವೊಂದು ಆ ಒಂದು ಫೀಲ್ ಇತ್ತು ನಿಮ್ಮನ್ನು ನೋಡಬೇಕಾದ್ರೆ. ಆ ಒಂದು ಫೀಲ್ ಅವ್ರ ಹತ್ರ ಹೇಳೋದು, ನಾನಿದ್ದೀನಿ ನಿನ್ನ ಜೊತೆ, ನಾನು ಯಾವಾಗಲೂ ಇರ್ತೀನಿ, ಏನೋ ಆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ನಿಮ್ಮ ಹತ್ರ ಇತ್ತು. ಒಬ್ಸೆಸ್ಡ್ ಅಗ್ರೆಷನ್ ಇತ್ತು ಅವಳ ಹತ್ರ. ಎಕ್ಸಾಕ್ಟ್ಲಿ. ಆ್ಯಂಡ್ ವೆರಿ 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 ವೆಲ್ ಡನ್. ಆ್ಯಂಡ್ ಮದರ್ ಕ್ಯಾರೆಕ್ಟರ್, ನೀವು ಯಾವಾಗ ಬಂದ್ರಲ್ವ ಅದ ಮೇಲೆ ಉಂಟಲ್ಲ ನಿಮ್ಮದು ಒಂದು ಸ್ಟೆಪ್ಸ್, ನೀವೊಂದು ಕ್ಲೀನ್ನೆಸ್ ಇದೆ ನಿಮ್ಮ ಹತ್ರ. ನೀವೊಂದು ಒಂದೊಂದು ಮೂವ್ ಮಾಡಿದ್ದೀರಾ, ಒಂದೊಂದು ಕಂಟೆಂಪ್ರರಿ ಸ್ವಲ್ಪ ಪಾರ್ಟ್ ಇತ್ತು, ಸೂಪರ್. ಆ್ಯಂಡ್ ದ ಲಾಸ್ಟ್ ಇಮೋಷ್ನಲ್ ಪೋರ್ಷನ್ ಇದೆಯಲ್ವಾ, ಸೂಪರ್ಬಾಗಿ ಮಾಡಿದೆ. ಕೊರಿಯೋಗ್ರಫಿ ನೈಸ್, ಬಟ್ ಹೇಳಿದ್ದಾರೆ ನನಗೆ ಸ್ವಲ್ಪ ಲ್ಯಾಕ್ ಆಗ್ತಿತ್ತು ಆಚೆ ಈಚೆ, ಬಟ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸಮಾಜಕ್ಕೆ. ಆ್ಯಂಡ್ ಥ್ಯಾಂಕ್ ಯು, ಇನ್ನಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್. ಆ್ಯಂಡ್ ಮೂವಿಂಗ್ ಆನ್ ಟು ಎಲ್ಟನ್ ಮಸ್ಕುರೇನಸ್. ಟ್ವಿನ್ಸ್ ಡ್ಯಾನ್ಸ್ ಅಕಾಡೆಮಿ. ಎಸ್ ಸರ್. ವಿಜಯ್ ಅಲ್ವಾ ಕೊರಿಯೋಗ್ರಫರ್? ಎಸ್ ಸರ್. ಓಕೆ ವಿಜಯ್, ಫಸ್ಟ್ ಆಫ್ ಆಲ್ ಆ ಡುವೆಟ್ ಸೆಕ್ಷನ್ ನನಗೆ ತುಂಬ ಇಷ್ಟ ಆಯಿತು. ಓಕೆ, ಅವರಿಬ್ಬರು ಡುವೆಟ್ ಮಾಡಿದರು, ಸೂಪರಾಗಿತ್ತು. ಪ್ಲಸ್ ಆ ಯೂಸೇಜ್ ಆಫ್ ಇದಿದೆಲ್ಲ ಹಾಸ್ಪಿಟಲ್ ಕಾಟ್ ಇದೆಲ್ಲ, ಅದು ಸೂಪರ್ ಇತ್ತು. ಅದ್ರ ಮೇಲೆ ಹೋಗಿ ಒಂದು ಮೂವ್ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ, ಅದೆಲ್ಲ ಚೆನ್ನಾಗಿತ್ತು. ನನಗೆ ಓವರ್ ಆಲ್ ಕಾನ್ಸೆಪ್ಟ್ ಕೂಡ ಸೂಪರ್, ಎಕ್ಸಿಕ್ಯೂಷನ್ ನೈಸ್. ಕಿಶೋರ್ ಹೇಳಿದಾಗೆ ಅವರು ಅಮ್ಮ ಮದರ್ ಕ್ಯಾರೆಕ್ಟರ್ ಮಾಡಿದರು, ಅವ್ರು ಬರುವಾಗನೂ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದರು. ಎವ್ರಿಥಿಂಗ್ ವಾಸ್ ನೈಸ್. ಅವರು ಕ್ಯಾರೆಕ್ಟ್ರಲ್ಲಿದ್ದರು, 3 ಜನ ಕೂಡ ಸೂಪರಾಗಿ ಮಾಡಿದರು. ನನಗೆ ಎಲ್ಲೋ ಫೀಲ್ ಆಯ್ತು ಏನಂದರೆ, ನೀವು ಈ ಖಾಲಿ 3 ಕ್ಯಾರೆಕ್ಟರ್ಸ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ನನಗೆ ಫೀಲ್ ಆಯಿತು. ಯಾಕಂದರೆ ಮಿಕ್ಕಿದವ್ರು ಎಲ್ಲರೂ ಓಕೆ ಪರ್ಫಾರ್ಮ್ ಮಾಡ್ತಿದ್ರು. ಅಂದರೆ ಗ್ರೂಪ್ ಬರುವಾಗ ಇಟ್ ವಾಸ್ ಲುಕಿಂಗ್ ವೆರಿ ಶ್ಯಾಬಿ, ಅಂದರೆ ಸಿಂಕ್ರನೈಸ್ಡ್ ಅಷ್ಟು ಇರಲಿಲ್ಲ. ತುಂಬ ಓಕೆ ಕೈ ಎಲ್ಲೋ ಕಾಲು ಎಲ್ಲೋ ಹಂಗೆ ಟಕ್ ಅಂತ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅರ್ಜೆನ್ಸಿ, ಎಲ್ಲ ಸ್ಟೆಪ್ಪಿಗೂ ಅರ್ಜೆನ್ಸಿ. 1 2 ಚೇಂಜ್, 3 4 ಎಲ್ಲಿ ಹೋಯ್ತು ಗೊತ್ತಿಲ್ಲ. 1 2 ಮಾಡಿಸಿದ್ದು ಸರ್. 1 2 3 4 ಎಲ್ಲಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಐ ಥಿಂಕ್ ಯು ಹ್ಯಾವ್ ಪ್ರೆಷರ್ಡ್ ಮೋರ್ ಆನ್ ದೋಸ್ 2. ಅವರಿಬ್ಬರಲ್ಲಿ ತುಂಬ ಪ್ರೆಷರ್. ಯಾಕಂದರೆ ಅವನು ಸೆಂಟ್ರಲ್ಲಿ, ಏನಮ್ಮ ಹೆಸರು? ಹರೀಶ್ ಇಡೀ ಸ್ಟೇಜ್ ಓಡಾಡಿ ಡಾನ್ಸ್ ಆಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಅವನಿಗೆ ಬ್ರೀದಿಂಗ್ ಸ್ಪೇಸ್ ಇಲ್ಲ. ಎವ್ರಿವೇರ್ ಹರೀಶ್ ಇಸ್ ಸೀನ್.
ಸೊ ಇದನ್ನು ಈ ಕಾನ್ಸೆಪ್ಟ್ ಹಿಂಗೆ ಕಾನ್ಸೆಪ್ಟಲ್ಲಿರುವಾಗ ಯು ಹ್ಯಾವ್ ಟು ಸ್ಪ್ಲಿಟ್ ಕ್ಯಾರೆಕ್ಟರ್ಸ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಬ್ಯಾಲೆನ್ಸ್ ಮಾಡಬೇಕು. ಒಬ್ಬನ್ನು ಬಿಟ್ಟರೆ ಆಗಲ್ಲ ಅಲ್ವಾ? ಎಷ್ಟು ಜನ ಇದ್ದೀರಾ? 16 ಪೀಪಲ್ ಇದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಅವರಿಬ್ಬರು ಸ್ವಲ್ಪ ಬ್ರೀದರ್ ಸ್ಪೇಸ್ ಕೊಡಬೇಕು. ಅವನು ಆಚೆ ಹೋಗೋಗ ಎಲ್ಲ ಡ್ಯಾನ್ಸರ್ಸ್ ಜೊತೆ ಅವಳೊಬ್ಬಳೇ ಡ್ಯಾನ್ಸ್ ಆಡ್ತಾಳೆ. ಅವಳಿಗೆ ಎನರ್ಜಿ ಇದೆ, ಸಣ್ಣ ಮಗು ಡ್ಯಾನ್ಸ್ ಆಡ್ತಾಳೆ, ಅವ್ರಿಗಾಗಲ್ಲ. ಪ್ಲಸ್ ಅದ್ರ ಜೊತೆಗೆ ಅವನು ಫ್ಲಿಪ್ ಹೊಡಿತಾನೆ, ಕರೆಕ್ಟ್ ಅಲ್ವಾ? ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಅವನು ಹಾಫ್ ದ ಸಾಂಗ್ ಬಿಟ್ಬಿಟ್ಟ, ಅವನು ಆದರೂ ಮಾಡ್ತಿದ್ದಾನೆ. ಏನಾಗುತ್ತೆ, ಖಾಲಿ ಡ್ಯಾನ್ಸ್ ಆದರೆ ಓಕೆ. ಇಫ್ ಯು ಕೀಪ್ ಫ್ಲಿಪ್ಸಲ್ಲಿ ಇಟ್ಟರೆ, ಇನ್ ಕೇಸ್ ಅಪ್ಪಿ ಬಿದ್ದುಬಿಟ್ರೆ, ಕರೆಕ್ಟ್ ತಾನೆ? ಸ್ಟ್ಯಾಮಿನಾ ಇಲ್ಲ, ಹೆಂಗೆ ಹಿಡಿತಾರೆ? ಸೊ ಇಟ್ಸ್ ಜಸ್ಟ್ ಅ ಸಜೆಷನ್, ಡೋಂಟ್ ಡೂ ದ್ಯಾಟ್. ಸೂಪರ್ ಪರ್ಫಾರ್ಮ್ ಮಾಡ್ತಾರೆ, ಎಲ್ಲ ಚೆನ್ನಾಗಿತ್ತು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ದೀಸ್ ಆರ್ ದ ಗ್ರಾಫ್ ಯು ಹ್ಯಾವ್ ಟು ಟೇಕ್, ಯು ಹ್ಯಾವ್ ಟು ಕೊರಿಯೋಗ್ರಾಫ್ ಲೈಕ್ ದ್ಯಾಟ್. ಓಕೆ. ಆ್ಯಂಡ್ ಎಸ್ ಮಾ, ನೀನು ಕ್ವೆಶ್ಚನ್ ಕೇಳಿದೆ ಇಲ್ಲಿ, ನೀನು ಕೇಳಿದಲ್ವಾ ನಾನಂದ್ರೆ ಇಷ್ಟನಾ ಅಂತ. 100% ಹೌದು. ಓಕೆ, 100% ಹೌದು, ನೀನು ಇಷ್ಟ ನಮಗೆ. ಈಗಲೂ ಹೇಳ್ತೀನಿ, ಛೋಟಾ ಪ್ಯಾಕೆಟ್ ಬಡ ಧಮಾಕ ಸೂಪರಾಗಿ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಓಕೆ, ಬಟ್ ನೆವರ್ದಲೆಸ್ ಆಲ್ ಓವರ್ ಪರ್ಫಾರ್ಮೆನ್ಸ್ ಸೂಪರಾಗಿತ್ತು. ಸಣ್ಣ ಮಿಸ್ಟೇಕ್ಸ್ ಮಾಡಬೇಡಿ, ಒಂದೇ ಹೆಜ್ಜೆ ಹಿಂದಿದ್ದೀರಿ. ಓಕೆ, ಇದು ಕೊರಿಯೋಗ್ರಫರ್ಗೂ ಹೇಳ್ತೀನಿ, ಮಿಕ್ಕಿದೆಲ್ಲ ಗ್ರೂಪ್ಗೂ ಹೇಳ್ತೀನಿ, ಸಿಂಕ್ರನೈಸೇಷನ್ ಯಾವತ್ತೂ ಕ್ಲೀನಾಗಿರಲಿ. ಓಕೆ, ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್. ಎಲ್ಟನ್ ಸರ್, ಹೇಗೆ ನಿಮಗೆಲ್ಲರಿಗೂ ಇವಳು ಇಷ್ಟನೋ, ಇವಳಿಗೂ ಕೂಡ ನೀವಂದರೆ ತುಂಬ ಇಷ್ಟ. ಅದಕ್ಕೇನೋ ಆಲ್ ದ ವೇ ಫ್ರಮ್ ಹುಬ್ಳಿ ಏನೋ ತಂದಿದ್ದಾಳೆ ನಿಮ್ಗೆ ಕೊಡಬೇಕು ಅಂತ. ಅದೇನು ಅಂತ ನೋಡೋಣ. ಧಾರವಾಡ ಪೇಡೆ. ಎಲ್ಲಿದೆ ಎಲ್ಲಿದೆ ಧಾರವಾಡ ಬೇಡ, ತಗೊಂಡು ಓಡು 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 ಓಡ. ನಿನಗೆ ಜಡ್ಜಸ್ನವ್ರು ಮಾತ್ರ ಇಷ್ಟನಾ? ಬರೀ ಬಾಯಿ ಮಾತ್ಗಾದ್ರು ನೀವು ಇಷ್ಟ ಅಂತ ಹೇಳ್ಬೇಕು ಕಣ. ನೀವು ಇಷ್ಟ. ಇವಾಗ ಬೇಡ ನನಗೆ, ಇವಾಗ ಬೇಡ. ಇವಾಗ ಬರೀ ಅವ್ರಿಗೆ 3 ಜನಕ್ಕೆ ಪೇಡ ಕೊಟ್ಟರೆ ಬರಲ್ಲ ಪ್ರೈಸು. ಡೈರೆಕ್ಟರ್ ಇದ್ದಾರೆ ಒಬ್ಬರು ಪ್ರಶಾಂತ್ ಅಂತ, ಅವರು ಕೊಡಬೇಕು. ಅವರು ಕೊಡಬೇಕು ಅಂತಾರೆ, ನನಗೆ ಕೊಡಬೇಕು. ನನ್ನಿಂದ ಆ ಕಡೆ ಹೋಗುತ್ತೆ. ಆಮೇಲೆ ಏನಾದರೂ ನಾವು ನೋಡ್ಕೋಬೋದಪ್ಪ. ಇದೆಯಾ ಪೇಡ? ಇಷ್ಟು ಹೇಳಿದ್ರು ಕೊಡಲ್ವ? ಅಷ್ಟು ನಾನು ಇಷ್ಟನೇ ಅಲ್ವಾ ನಿನಗೆ? ನಾನು ಇನ್ನು ಬೇಡ ನನಗೆ. ಓಕೆ ಪ್ರಶಾಂತ್ ಸರ್, ನಾವು ನೋಡ್ಕೊಳ್ಳೋಣ ಏನು ಅಂತ. ನಮಗೆ ಕೊಟ್ಟಿಲ್ಲ ಇದು, ನಮಗೆ ಬಂದಿಲ್ಲ. ಬೇಡ ಅಂತೂ ಸೂಪರ್ ಇದೆ. ಬೇಡ ಸಕ್ಕತ್ತಾಗಿದೆಯಾ? ಖಾಲಿ ಆಯ್ತು, ಇಲ್ಲಿ ಲಾಸ್ಟ್ ಸ್ವಲ್ಪ ಇರೋದೇನು. ಇನ್ನು ಪರ್ಸ್ನಲ್ ಆಯ್ತು ಇದು, ಇದು ಪರ್ಸ್ನಲ್ ಆಯ್ತು. ಇನ್ನು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಪೇಡ ಅಲ್ಲ, ಏನಾದರೂ ಏನೋ ದೊಡ್ಡದು ತಗೊಂಡ್ಬರ್ಬೇಕಂದ್ರೆ ರಾಗಿ ಮುದ್ದೆ ತಗೊಂಡ್ಬರೋದಲ್ಲ ದೊಡ್ಡದು ಅಂತ. ಕಲ್ಲು ಎನಿವೇಸ್ ಅಮೇಝಿಂಗ್ ಪರ್ಫಾರ್ಮ್ ಮಾಡಿದ್ದೀರಾ. ಜಡ್ಜಸ್ನವರು ಯಾವ ರೀತಿ ಕರೆಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನಿಮಗೆ, ಅದನ್ನು ದಯವಿಟ್ಟು ನೆಕ್ಸ್ಟ್ ಟೈಮ್ ಅಳವಡಿಸಿ ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಆ್ಯಂಡ್ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್ ಕಮಿಂಗ್ ಫ್ರಮ್ ಆಲ್ ದ ವೇ ಹುಬ್ಳಿ ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಇದು ವಿಕೆ ಡೆವಲಪರ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್ಸ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರಬತ್ತಿ. ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಾವು ನಿಮ್ಮ ಮುಂದೆ ತರಬೇಕು ಅಂತಾದರೆ ನಮಗೊಂದಷ್ಟು ಸ್ಪಾನ್ಸರ್ಸ್ಗಳು ನಮ್ಮ ಸಹಾಯಕ್ಕಾಗಿ, ನಮ್ಮ ಸಹಕಾರಕ್ಕಾಗಿ ನಮ್ಮ ಜೊತೆ ಇರ್ತಾರೆ. ಅಂತಹ ಸ್ಪಾನ್ಸರ್ಸ್ಗಳನ್ನು ನಾವು ಫೆಲಿಸಿಟೇಟ್ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗೂ ಈಗ ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ಕ್ಯಾಟ್ಕದ ಪ್ರೆಸಿಡೆಂಟ್ ಆಗಿರುವಂತಹ ಲಂಚುಲಾಲ್ ರವರ ಅಸ್ತ್ರ ಗ್ರೂಪ್ನ ತಾಸಿನ್ ಹಾಗೂ ಮುನ್ನಾ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಇದೀಗ ನಮ್ಮ ಜೊತೆ ಅಸ್ತ್ರ ಗ್ರೂಪ್ನ ಮ್ಯಾನೇಜ್ಮೆಂಟ್ ಟೀಮಿಂದ ತಾಸಿನ್ ಹಾಗೂ ಮುನ್ನಾ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರನ್ನ ಫೆಲಿಸಿಟೇಟ್ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗೂ ಇದರಲ್ಲಿ ನಮಗೊಂದು ಅತ್ಯಂತ ಖುಷಿ ಇದೆ, ಯಾಕಂತಂದರೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ನೆರವೇರಬೇಕು ಅಂತಾದರೆ ಇಂತಹ ದಾನಿಗಳು ನಮಗೆ ತುಂಬ ಸಪೋರ್ಟನ್ನು ಮಾಡಿದ್ದಾರೆ. ಸರ್, ಕಾರ್ಯಕ್ರಮದ ಬಗ್ಗೆ 1-2 ಮಾತು.
ನಮಸ್ತೆ ಎಲ್ಲರಿಗೂ. ನಾವು ನಮ್ಮ ಟಿ ವಿಗೆ ಫಸ್ಟ್ ಟೈಮ್ ಅಸೋಸಿಯೇಟ್ ಆಗಿರೋದು ಅಸ್ತ್ರ ಗ್ರೂಪ್ ಕಡೆಯಿಂದ. ಪ್ರೋಗ್ರಾಮ್ಸ್ ನೋಡಿ ತುಂಬ ಖುಷಿ ಆಯಿತು. ಪಾರ್ಟಿಸಿಪೆಂಟ್ಸಿಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೀವು ಕೂಡ ಲೈಕ್ ಫಸ್ಟ್ ಟೈಮ್ ಈ ನಮ್ಮ ಟಿ ವಿಗೆ ನಾವು ಸ್ಪಾನ್ಸರ್ ಆಗಿ ಹೋಗಿದ್ದು. ಸೆಟಪ್ಸ್ ಆ್ಯಂಡ್ ಮತ್ತು ಸ್ಕ್ರೀನ್ಸ್ ಆ್ಯಂಡ್ ಪ್ಲೇಸ್ ಎಲ್ಲ ನೋಡಿ ಫೀಲ್ ಲೈಕ್ ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ಅಂತ. ಸೊ ಹ್ಯಾಪಿ ದ್ಯಾಟ್ ಈ ಪ್ರೋಗ್ರಾಮಿಗೆ ನಾವು ಸ್ಪಾನ್ಸರ್ ಮಾಡಿದ್ದೇವೆ ಅಂತ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ ಪಾರ್ಟಿಸಿಪೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸ್ಪಾನ್ಸರ್ಸ್ ಆಗಿರುವಂತಹ ಅಸ್ತ್ರ ಗ್ರೂಪ್ ಹಾಗೂ ನಮ್ಮ ಜೊತೆ ಇದ್ದಾರೆ ತಾಸಿನ್ ಹಾಗೂ ಮುನ್ನಾ ಅವರು. ಜೋರಾದ ಚಪ್ಪಾಳೆ ಬರಲಿ. ಅನಂತ ಅನಂತ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದು ವಿಕೆ ಡೆವಲಪರ್ಸ್ ಪ್ರೆಸೆಂಟ್ಸ್ ಡಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್ಸ್, ಅಮೃತ್ ನೋನಿ ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿ. ಇವತ್ತು ನಮ್ಮ ಡಾನ್ಸ್ ವಾರಿಯರ್ ಸೀಸನ್ 4ನ ಸೆಮಿಫಿನಾಲಿಯಲ್ಲಿ ಒಂದಷ್ಟು ಪರ್ಫಾರ್ಮೆನ್ಸ್ಗಳನ್ನ ನೋಡ್ಕೊಂಡು ಬಂದ್ವಿ. ಈಗ ವೇದಿಕೆ ಮೇಲೆ ಕಾಟಿಪಳ್ಳದ ಡಾನ್ಸ್ ಸ್ಟುಡಿಯೋ ಅವರು ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸನ್ನು ತಗೊಂಡು ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಅವರು ಚೂಸ್ ಮಾಡಿರುವಂತಹ ಥೀಮ್ ಏನಪ್ಪ ಅಂತಂದರೆ ಜಟಾಯು. ಈ ಹೆಸರನ್ನು ನೀವು ಪುರಾಣದಲ್ಲಿ ಒಂದಷ್ಟು ಸಲ ಕೇಳಿರ್ಬೋದು. ಯಾವ ರೀತಿ ಜಟಾಯುವಿನ ಮುಖಾಂತರ ಈ ಪರ್ಫಾರ್ಮೆನ್ಸನ್ನು ಮಾಡ್ತಾರೆ ಅಂತ ನೋಡೋಣ. ಲೆಟ್ಸ್ ಆಲ್ ವೆಲ್ಕಮ್ ಡಿ-ಡಾನ್ಸ್ ಸ್ಟುಡಿಯೋ ಆನ್ ದ ಸ್ಟೇಜ್. ಥ್ಯಾಂಕ್ ಯು ಸೊ ಮಚ್ ಎವ್ರಿಬಾಡಿ. ಸ್ತ್ರೀ ರಕ್ಷಣೆ ಎಂದು ಬಂದಾಗ ನಮ್ಮ ಮನದಲ್ಲಿ ಬರುವ ಮೊದಲ ಹೆಸರೇ ಶ್ರೀಕೃಷ್ಣ. ಆದರೆ ಅದಕ್ಕೂ ಮುನ್ನ ವೀರನೊಬ್ಬ ತನ್ನ ಸರ್ವಸ್ವವನ್ನು ಸ್ತ್ರೀ ರಕ್ಷಣೆಗೆ ನೀಡಿದ್ದ. ಭವತಿ ಭಿಕ್ಷಾಂದೇಹಿ. ನನ್ನನ್ನು ಕ್ಷಮಿಸು ಬ್ರಾಹ್ಮಣನೇ. ನನ್ನ ಪತಿಯ ಸಹೋದರನು ನನ್ನ ರಕ್ಷಣೆಗಾಗಿ ರೇಖೆಯನ್ನೆಳೆದಿದ್ದಾನೆ. ಇತ್ತ ಬಂದು ಸ್ವೀಕರಿಸು. ವೃದ್ಧನಾದ ನಾನು ಬಹುದೂರದಿಂದ ಬಂದಿರುವುದು ಗೊತ್ತಿದ್ದು ಅಹಂಕಾರದಿಂದ ನನ್ನನ್ನು ನಿನ್ನ ಬಳಿ ಕರೆಯುತ್ತಿರುವೆಯಾ? ಹೀಗೋ ನಿನಗೆ ನನ್ನ ಶಾಪ. ಕ್ಷಮಿಸು ಬ್ರಾಹ್ಮಣನೇ, ಕ್ಷಮಿಸು. ಶಾಪವನ್ನಿಡಬೇಡ. ಸೀತೆಯು ರೇಖೆಯನ್ನು ದಾಟಿ ಭಿಕ್ಷೆಯನ್ನು ನೀಡುವಾಗ ಬ್ರಾಹ್ಮಣ ರೂಪದಲ್ಲಿದ್ದ ರಾವಣನು ಸೀತೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಎಳೆದೊಯ್ಯುವನು ಹಾಗೂ ತನ್ನ ರೂಪವನ್ನು ಬದಲಿಸುವನು. ಎಲೈ ರಾವಣನೇ, ಪರಸ್ತ್ರೀ ಸ್ಪರ್ಶವು ಧರ್ಮಬಾಹಿರವೆಂದು ತಿಳಿದಿದ್ದರೂ ಈ ಕೃತ್ಯವನ್ನು ಎಸಗುತ್ತಿರುವೆಯಾ? ನನ್ನಿಂದ ಬ್ರಾಹ್ಮಣ ಹತ್ಯೆಯಾಗುವುದು ನನಗೆ ಇಷ್ಟವಿಲ್ಲ. ನೀನು ಬರೀ ಪಕ್ಷಿಯಷ್ಟೇ. ನಿನಗೆ ನನ್ನನ್ನು ಸಂಹರಿಸಲು ಸಾಧ್ಯವೇ? ಇಲ್ಲ, ಸಾಧ್ಯವೇ ಇಲ್ಲ. ಕೇವಲ ಒಂದು ಪಕ್ಷಿಯನ್ನು ಬೇಟೆಯಾಡುವುದು ನನಗೂ ಇಷ್ಟವಿಲ್ಲ. ನಡಿ ಇಲ್ಲಿಂದ. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಸಿಡಿಲ ಫಲಮ ತಡೆಯೋ ಬಾರೋ ಸುಲ್ತಾನ, ಉಸಿರ ಜೀವನ ಉಸಿರ ಕಾಯೋ ಸುಲ್ತಾನ, ಹತ್ತಿ ಉರಿಯೋ ವ್ಯಕ್ತಿಗತೆ ದಿವಾ. ಸಿಡಿಲ ಫಲಮ ತಡೆಯೋ ಬಾರೋ ಸುಲ್ತಾನ, ಉಸಿರ ಜೀವನ ಉಸಿರ ಕಾಯೋ ಸುಲ್ತಾನ, ಹತ್ತಿ ಉರಿಯೋ ವ್ಯಕ್ತಿಗತೆ ದಿವಾ.
ಉಗ್ರಂ ವೀರಂ ಅಟ್ಟಹಾಸದೆದೆ ಮೆಟ್ಟಿ ಎಂಟದೆ ಗುಂಡಿಗೆ ತಟ್ಟಿ ಸಿಡಿದೆತ್ತರೆ ಉಗ್ರಂ ವೀರಂ ರಣರಂಗದ ರಣಕಹಳೆಗೆ ರಣಕ್ರೂರರ ರಣಹಂತಕ ರಣತಂತ್ರದ ಉಗ್ರಂ ವೀರಂ ಅಬ್ಬರಿಸಿ ಒಬ್ಬಿರಿದು ಚೆಂಡಾಡುತ್ತ ಕಡಿಬಡಿದು ಸತ್ತಡೆಗಿಸ ಉಗ್ರಂ ವೀರಂ ಬಯಸಿರುವ ಶೂರನ ಮನಮೆಚ್ಚುತ್ತ ಕಾದಿನ ಮೌನ ಕಾಡಿದೆ ಈ ಕ್ಷಣ ಈ ಮನವೊಲಿಸಿದ ರಾಜನ ಗಮನಿಸುತ್ತ ಕೂತಿನ ಎಲ್ಲಿ ಇದ್ದರೂ ನೆನೆವೆನ ಇದೇ ರೀತಿ ಪಕ್ಷಿರಾಜ ಜಟಾಯು ತನ್ನ ಮರಣದೊಂದಿಗೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗುವನು. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಡಿ ಡಾನ್ಸ್ ಸ್ಟುಡಿಯೋ ಜಟಾಯು ಅನ್ನೋ ಕಾನ್ಸೆಪ್ಟನ್ನು ತಗೊಂಡು ನಿಮ್ಮ ಮುಂದೆ ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಈ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತಾರೆ ಅಂತ ಜಡ್ಜಸ್ಸನ್ನೇ ಕೇಳಿ ನೋಡೋಣ. ಎಲ್ಟನ್ ಸರ್, ಡಿ ಡಾನ್ಸ್ ಸ್ಟುಡಿಯೋನ ಜಟಾಯು ಪರ್ಫಾರ್ಮೆನ್ಸ್ ಹೇಗೆ ಅನ್ನಿಸ್ತು ನಿಮಗೆ? ಡಿ ಡಾನ್ಸ್ ಸ್ಟುಡಿಯೋ ಕೊರಿಯೋಗ್ರಫರ್ ಲೀಲಾಧರ್. ಎಸ್ ಸರ್. ಓಕೆ, ಹೇಗಿದ್ದೀರಾ? ಪರವಾಗಿಲ್ಲ ಸರ್, ಸೂಪರ್. ಓಕೆ, ಎಲ್ಲಿಂದ ಬರೋದು ನೀವು? ಗಣೇಶ್ಪುರ ಕೈಕಂಬ ಕಾಟಿಬಲ್ಲ. ಕಾಟಿಬಲ್ಲ, ಓಕೆ. ಓಕೆ, ಪರ್ಫಾರ್ಮೆನ್ಸ್ ಪಾತ್ರರಂಡ ಎಂಕ್ ಇಟ್ಸ್ ಅ ವೆರಿ ಡೀಸೆಂಟ್ ಓಕೆ ಪರ್ಫಾರ್ಮೆನ್ಸ್ ಅಂದಾಂಡ್. ಓಕೆ, ಥ್ಯಾಂಕ್ ಯು ಸರ್. ಸಿಂಕ್ರನೈಸೇಷನ್ ಇಪ್ಪಾಡು, ಕಾಸ್ಟ್ಯೂಮ್ಸ್ ಇಪ್ಪಾಡು, ಸ್ಪೆಷಲಿ ಪ್ರಾಪ್ ಇಪ್ಪಾಡು, ಅವು ವಿಂಗ್ಸ್ದ ಪ್ರಾಪ್ ನತೆ ಅವು ಲಾಯಕ್ ಎತ್ತಂಡು ಪೊರ್ಲು ಡೀಟೇಲಿಂಗ್ ಅದು ಮಂತಿದ್ದೇರೆ. ಬಟ್ ತದನ ಒಂಜಿ ಮಿಸ್ಸಿಂಗ್ ಇತ್ತಿಲ್ಲ ಕಾಣ್ ಫುಲ್ ಪರ್ಫಾರ್ಮೆನ್ಸ್ ದದನ ಒಂಜಿ ಮಿಸ್ಸಿಂಗ್ ಆಯ್ಲ ಕಾಣ್ ನಂಗೆ ಪಣ ವಾವ್ ಮೂಮೆಂಟ್ ಇಜ್ಜಿ ಯಾ ನಮ್ಮ ಎಕ್ಸೈಡ್ ಆವಡ್ ಪನ್ಪಿನಂದ ದಾಲ ವಿಷಯ ಇಜ್ಜಂಡ ಇಟ್. ಸೊ ಎಂಕ್ ದಾದನ ಒಂಚೂರು ಲ್ಯಾಕ್ ಆಯ್ಲ ಕಾಣ್ ದಾದಾ ಎಂಕ್ ಐ ಡೋಂಟ್ ನೋ, ದಟ್ ಈಸ್ ಇಟ್ ವಾಸ್ ಎ ವೆರಿ ಓಕೆ. ಸಕ್ಕರೆ ಇತ್ತಂಡು ಉಪ್ಪು ಕಮ್ಮಿ ಇತ್ತಂಡು ಅವು ಪೂರ ಸೇರ್ದು ಓಕೆ ಇತ್ತಂಡು. ಇಟ್ ವಾಸ್ ಐ ಡೋಂಟ್ ನೋ ವಾಟ್ ಟು ಸೇ, ಅರ್ಥಂಡೆ. ದಟ್ಸ್ ವಾಟ್ ಆ ವಿಜುವಲ್ ಟ್ರೀಟ್ಲ ತೆಗೆದಿಜ್ಜಿ ದಾದಾ ಎಂಚಿನ ಪಾತ್ರೆ ಬಂದು. ಬಟ್ ಪರ್ಫಾರ್ಮೆನ್ಸ್ ದಾದಾ ಕಲ್ಪದೇರ್ ಈರ್ ದಾದಾ ಕಲ್ಪದಾರ್ ಜೋಕ್ಲೆ ಅಕ್ಲ ಶೋ ಕೊಡು ಮಂತದೇರ್ ಸಿಂಕ್ರನೈಸೇಷನ್ ಪೂರ ಎಡ್ಡೆ ಇತ್ತು. ಬಟ್ ಸೆಮಿಫಿನಾಲೆಗೆ ಪನ್ಪಿನ ಒಂಜಿ ಪರ್ಫಾರ್ಮೆನ್ಸ್ ಲೆಕ್ಕ ಆತಿಜಂತ ಎನ್ನ ಅನಿಸಿಕೆ. ಬಟ್ ನೆವರ್ದಲೆಸ್ ಐ ಥಿಂಕ್ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಂಡ ಪ್ಲೀಸ್ ನೆಡ್ದಲ ರಡ್ಡತ್ ಮೂಜಿ ಪಾಲ್ ಬೆಟ್ರ್ ಒಪ್ಪೋದು ಸೋಕ್ ಮಲ್ಪ ಸರ್. ಓಕೆ, so wish you all the best and God bless you. Thank you. Thank you so much, Elton sir. Moving on to Rashmita, enchanting performance. Yeah, hi guys. Even I agree with Elton Master because it was very decent, simple choreography.
ಶೋಕ್ ಮಂತಿರ್ ಕಾಸ್ಟ್ಯೂಮ್ ವೈಸ್ ಇಸ್ ಗುಡ್ ವಿಂಗ್ಸ್ ಯೂಸ್ ಮಂತಿನ ಇಟ್ಸ್ ವೆರಿ ನೈಸ್. ಐ ಶುಡ್ ಅಪ್ರಿಷಿಯೇಟ್ ಅವು ಜಟಾಯು ಏರ್ ಮಂತದೀನಿ ದ್ಯಾಟ್ ಗರ್ಲ್. ಐ ನೋ ವಿಂಗ್ಸ್ ಪತ್ತೊಂದು 2 minutes ಮೂಮೆಂಟ್ಸ್ ಮನ್ಪುನ ಇಟ್ಸ್ ವೆರಿ ಡಿಫಿಕಲ್ಟ್, ಶೋಲ್ಡರ್ ಪೇನ್ ಬರ್ಪುನ, ಐ ಅಂಡರ್ಸ್ಟ್ಯಾಂಡ್. ಶಿ ಹ್ಯಾಸ್ ಡನ್ ಅ ವೆರಿ ನೈಸ್ ಜಾಬ್ ಆ್ಯಂಡ್ ಒಂದು ಎಕ್ಸ್ಪ್ರೆಷನ್ ಆಂಡಲ್ಲ ಗೊಬ್ಬುದೊರಿ ದಾಯ್ ಪನ್ನಗ ಇಟ್ ಈಸ್ ವೆರಿ ಕ್ಲೀನ್ ಎಂಚುನ ನೀಟ್ ಮಸ್ತ್ ವಾವ್ ಪನ್ಪುಲಕಲ ಇಜ್ಜಂಡು ದಾಲ ಮಿಸ್ಟೇಕ್ಲ ಇಜ್ಜಂಡತ್ತ. ಸೊ ಅಟ್ಲೀಸ್ಟ್ ಒಂಜಿ ಎಕ್ಸ್ಪ್ರೆಷನ್ಸ್ಡು ಗೊಬ್ಬುದೊಲಿ ವೆನ್ ದೇ ಪುಟ್ ದ ವಿಂಗ್ಸ್ ಆನ್ ಅವಾಗ ಒಂಜಿ ಎಕ್ಸ್ಪ್ರೆಷನ್ದು ಒಂತೆ ಗೊಬ್ಬುದೊಲಿಂದು ವಾಟ್ ಐ ಫೆಲ್ಟ್. ಆ್ಯಂಡ್ ಯಾ ಐ ಹೋಪ್ ಫಾರ್ ದ ನೆಕ್ಸ್ಟ್ ಇನ್ ಕೇಸ್ ನಿಕ್ಕುಲ್ ದಾಲ ನೆಕ್ಸ್ಟ್ ಒಂಜಿ ನೆಕ್ ಬತ್ತನ್ನ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಐ ಎಕ್ಸ್ಪೆಕ್ಟ್ ಮೋರ್. ಓಕೆ, ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು ರಶ್ಮಿತಾ ಮ್ಯಾಮ್. ಮೂವಿಂಗ್ ಆನ್ ಟು ಕಿಶೋರ್ ಸರ್, ಡಿ ಡಾನ್ಸ್ ಸ್ಟುಡಿಯೋ. ನಮಸ್ಕಾರ. ನಮಸ್ತೆ ಸರ್. ಹಾಯ್, ಬಕ್ಕದಾದ ಗೊತ್ತುಂಡೆ ಪರ್ಫಾರ್ಮೆನ್ಸ್ ವೈಸ್ ಅವೇ 2 judges ನಕ್ಲು ಬಂದಾಂಡ್ ಬಟ್ ನಿಕ್ಕುಲು ಈರು ಒಂದು ಕಾನ್ಸೆಪ್ಟ್ ಈರೆ ಚೂಸ್ ಮಲ್ದಿನಿ. ಹಾಂ ಸರ್, ಈರೆ ಚೂಸ್ ಮಲ್ದಿನಿ ಪನ್ನ ಇರಿಗೆ ಓವರ್ ಆಲ್ ಐತ ಸ್ಟೋರಿ ಇರಿಗೆ ಎಕ್ಸಾಕ್ಟ್ಲಿ ಗೊತ್ತುಂಟು. ಓದುತ್ತೆ ಸರ್, ಬುಕ್ ಬೊಕ್ಕ ಮೊಬೈಲ್ ಗೂಗಲ್ ಸರ್ಚ್ ಮಂತ ಮಲ್ತದ ಪೂರ ಇರಿಗೆ ಎಕ್ಸಾಕ್ಟ್ಲಿ ಪನ್ನ ಪೂರ ಗೊತ್ತಾಂಡ್ ಆದ ವಿಷಯ ಪನ್ ಕ್ಲಿಯರ್ ಅವ ಬೊಕ್ಕ ಎಂಕ್ ಕಾಸ್ಟ್ಯೂಮ್ ನಿಕ್ಲೆನ ಬಾರಿ ಈ ಒಂಜಿ ಕಾನ್ಸೆಪ್ಟ್ ಕಾಸ್ಟ್ಯೂಮ್ ಎಂಚ ಬೋಡತ್ ಅವ ಅಂಚನೆ ಉಂಡು. ರಾವಣ್ ಲಾತೆ ಯಾರ್ನಲ ಹಚ್ಚಿ ಎಡ್ಡೆ ಕ್ಯಾರೆಕ್ಟರ್ನ ಮಲ್ಪೆರೆ ಟ್ರೈ ಮಲ್ದೇರಾರು ಆರೆಗ್ ನನಾತ್ ಮಸ್ತ್ ಎಡ್ಡೆ ಕ್ಯಾರೆಕ್ಟರ್ ಪನ ನನಲ ಒಂಜಿ ಬೊಕ್ಕೊಂಜಿ ವಿಷಯದಾದ ಪಂಡ ನಿಕ್ಕುಲು ಆತ್ ಎಡ್ಡೆ ಸಾಂಗ್ಸ್ನ ಚೂಸ್ ಮಲ್ದಾರ ಭಾರಿ ಎನರ್ಜಿಕ್ ಸಾಂಗ್ಸ್ ಅವು ಪೂರ. ಎಂಕ್ ಆ ಸಾಂಗ್ ಆತ್ ಎನರ್ಜಿಡ್ ಪೋನಾಗ ನಿಕ್ಕಲ್ನ ಡಾನ್ಸ್ ಸ್ವಲ್ಪ ವೀಕ್ ಆಂಡಂದಾಂಡು ದಯಪಂಡ ಇರ್ತುಲೆ ಉಗ್ರಮ್ದ ದೆತ್ತಾರೆ ಕೆಲವು ಮೂವಿದ ಫುಲ್ ಐಪ್ ಸಾಂಗ್ ದೆತ್ತೀನಿ ನಿಕ್ಕುಲ್ ಅವೇನು ಆ ಡಾನ್ಸ್ ಆ ಲೆವೆಲ್ಗೆ ಆ ಸಾಂಗ್ದ ಲೆವೆಲ್ಗೆ ಆ ಫೀಲ್ ಇಜ್ಜ ಅಂತ ಪನ್ಪಿನ ಎನ್ನೊಂಜಿ ಒಂದು ಭಾವನೆ ಬಕ್ಕೊಂಜಿ ವಿಷಯದ ಡೀಟೇಲಿಂಗ್ ಪಂಡೆ 2 ಜನಲ ವಿಂಗ್ಸ್ ಅವು ಪೂರ ಭಾರಿ ಒಂಜಿ ಡೀಟೇಲಿಂಗ್ ಭಾರಿ ಎಡ್ಡೆ ಒಂದು ಆತನ ಈವನ್ ರಾವಣ್ಣ ಕೈಟುಪ್ಪನ ಐಕೆ ದಾದ ಪನ್ಪೇರು ಕುಡರಿ ದಾದವು ಕೊಡಲಿ ಐತಲ್ಲ ಡೀಟೇಲಿಂಗ್ಸ್ ಭಾರಿ ಇಂಕ್ ಇಷ್ಟ ಆತ. ಒಂದು ಸೆಮಿಫಿನಲಿಗೆ ಪನ್ಪಿನ ಆ್ಯಕ್ಟಂದು ಹತ್ತನೇ ಪನ್ಪೆ ಬಟ್ ಓಕೆ ನಿಕ್ಕುಲ್ ಮಲ್ದಿನ ನಿಕ್ಕುಲ್ ಟ್ರೈ ಮಲ್ದಾರೆ ಬೆಸ್ಟ್ ಮಲ್ಪಾರೆ ನಾನು ನಿಕ್ಕುಲು ಎದುರುಗು ನಿಕ್ಕುಲ್ ಸೆಲೆಕ್ಟ್ ಆಂಡಂದಾಂಡ 2 judges ನಕುಲ್ ಅಪ್ಪಂಡೇರ್ ಮೋರ್ ಕನೆಕ್ಷನ್ ಬಕ್ಕ ಹಾರ್ಡ್ ವರ್ಕ್ ಬೋರ್ಡು ದಯಪಂಡ ಗೈಸ್ ಒಂದು ಡಾನ್ಸ್ದ ಒಂಜಿ ರಿಯಾಲಿಟಿ ಶೋ ಅವಲ ನಿಕ್ಲೆಗೋಸ್ಕರ ಮಲ್ಪುನ ಒಂಜಿ ಶೋ. ಸೊ ನಿಕ್ಕುಲು ಆಯ್ನಾತ್ ನಿಕ್ಕುಲ್ ಸೀರಿಯಸ್ ಆತ್ ದೆತ್ತೋ ನೋಡು ಈರ್ ಎಕ್ಸ್ಪೆಷಲಿ ದಯಪಂಡ ಜೋಕ್ಲೇನ ಆತ್ ಒಂಜಿ ಫೀಲನ್ ಕೊಂಡ್ಬಾವಡೀರ್. ಓಕೆ ಆ್ಯಂಡ್ ಎನಿವೇಸ್ ಆಲ್ ದ ಬೆಸ್ಟ್. ನಾನು ಆತ್ ನೆಕ್ಸ್ಟ್ ರೌಂಡ್ ನಿಕ್ಕುಲು ಸೆಲೆಕ್ಟ್ ಆಂಡಂದಾಂಡ ಎಡ್ಡೆಡ್ ಮಲ್ಪಲೆ ದೇವರ ಎಡ್ಡೆ ಮಲ್ಪಾಡು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಜಡ್ಜಸ್. ಅಕ್ಲಿಗೆ ಒಂದು ಈಟ್ ಎಕ್ಸ್ಪೆಕ್ಟೇಷನ್ಸ್ ಉಪ್ಪುಂಡು ದಾಯ ಪನ್ನಂಡ ಫಿನಾಲೆ ಪನ್ನಗ ಲೈಕ್ ಒಂಜಿ ಆತ ಎಫರ್ಟ್ ಬೋರ್ಡು ಪನ್ಪಿನ ಅಕ್ಲನಲ್ಲಿ ಒಂಜಿ ಆಶಯ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಿಕುಲು ದಾದಪುರ ಕರೆಕ್ಷನ್ಸ್ ಕೊಡ್ತಾರೆ, ಆ ಕರೆಕ್ಷನ್ಸ್ನ ಇಂಪ್ಲಿಮೆಂಟ್ ಮನ್ಪುಲೆ ಕೂಡ ಬಲೆ ಸ್ಟೇಜ್ಗೆ ಲೆಟ್ಸ್ ಫೈರ್ ದಿಸ್ ಅಪ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಗೈಸ್. ಓಕೆ, ನನಾತ್ ಎನರ್ಜಿ ರಿಟರ್ನ್ ಬಲೆ. ಓಕೆ, ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ನಮ್ಮ ಸೈಕಲ್ ಪ್ಯೂರ್ ಅಗರಬತ್ತಿ. ಸೊ ಕಾರ್ಯಕ್ರಮದ ಯಶಸ್ವಿ ಆಗಬೇಕಾದ್ರೆ ಅದರ ನಿಜವಾದ ಕಾರಣೀಕರ್ತರು ನಮ್ಮ ಸ್ಪಾನ್ಸರ್ಸ್. ಇವತ್ತು ನಾಗನ ಆಗಿರ್ಬೋದು, ನಮ್ಮ ಜಡ್ಜಸ್ ರಶ್ಮಿತಾ ಆಗಿರ್ಬೋದು, ಬ್ಯೂಟಿಫುಲ್ ಆಗಿ ಕಾಣಬೇಕಾದ್ರೆ ಅದಕ್ಕೂ ಕೂಡ ಕಾರಣೀಕರ್ತರು ಒಬ್ಬರಿದ್ದಾರೆ. ಅವರ ಬ್ಯೂಟಿಫುಲ್ ಆಗಿರುವಂತಹ ಅಟೈರಿಂದ ಇವತ್ತು ನಾವೆಲ್ಲರೂ ಕೂಡ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾವೆ. ದಟ್ ಈಸ್ ನನ್ ಅದರ್ ದನ್ ರಕ್ಷಾಸ್ ಬುಟೀಕ್. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪುಟ್ ಯು ಹ್ಯಾಂಡ್ಸ್ ಟುಗೆದರ್ ಫಾರ್ ರಕ್ಷಾ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ರಕ್ಷಾ. ಓಕೆ, ಸೊ ನಾನು ಹೇಳಿದೆ ನಾವೆಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ಬೇಕಾದ್ರೆ, ನಮ್ಮ ಔಟ್ಫಿಟ್ ಡಿಸೈನ್ ಆಗಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ನಮ್ಮ ರಕ್ಷಾ. ಸೊ ಇವತ್ತಿನ ಬ್ಯೂಟಿಫುಲ್ ಆಗಿರುವ ಹಠಾರ್ ಆಗ್ಬೋದು, ಅದು ಅವರು ಮಾಡಿದ್ದು, ಅವರು ಕ್ರಿಯೇಟ್ ಮಾಡಿದ್ದು. ಸೊ ಇವರ ಬಗ್ಗೆ ಹೇಳಬೇಕು. ಸೊ ರಕ್ಷಾಸ್ ಬುಟಿಕ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಿಮಗೆ ಅಲ್ಲಿ ವೆರೈಟಿ ಆಗಿರುವಂತಹ ಡ್ರೆಸ್ಸಸ್, ಅದು ರೆಂಟಲ್ ಆಗಿರ್ಬೋದು, ಕಸ್ಟಮೈಸ್ ಆಗಿರ್ಬೋದು, ಬ್ರೈಡಲ್ ಆಗಿರ್ಬೋದು, ಎಲ್ಲನೂ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಅದೇ ಪೇಜಲ್ಲಿದೆ. ಹಾಗೆಯೇ ರಕ್ಷಾಸ್ ಬುಟಿಕ್ ರೆಂಟಲ್ ಕೂಡ ಇದೆ. ಸೊ ನಿಮ್ಗೆ ಏನಾದರೂ ಫಂಕ್ಷನ್ ಇದ್ದರೆ, ಪ್ರೀ ವೆಡ್ಡಿಂಗ್
ವೆಡ್ಡಿಂಗ್ ಶೂಟ್ ಇದ್ದರೆ ಇನ್ನೇನಾದರೂ ಇದ್ದರೆ ಡೆಫಿನೆಟ್ಲಿ ಆಗಿ ಅವರ ಪೇಜನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆಲ್ ಅರೌಂಡ್ ಮ್ಯಾಂಗ್ಳೂರ್ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ನೀವೆಲ್ಲರೂ ಕೂಡ ಬಂದು ಅವ್ರ ಹತ್ರ ಔಟ್ಫಿಟ್ ತಗೋಬೋದು. ಸೊ ನಮ್ಮನ್ನು ಕೂಡ ನೋಡ್ತಾ ಇದ್ದೀರಲ್ವಾ, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾವೆ. ಸೊ ಅದಕ್ಕೆ ಕಾರಣೀಕರ್ತರು. ಥ್ಯಾಂಕ್ ಯು ಸೋ ಮಚ್ ರಕ್ಷಾ. ಏನಾದರೂ ಮಾತಾಡಲಿಕ್ಕಿದೆಯಾ? ಅವರ ವರ್ಕ್ ಏನಿದ್ರು ಕೂಡ ಅವರ ಕೈಗುಣದಿಂದ ನಡೀತದೆ, ಮಾತಾಡಲಿಕ್ಕೇನಿಲ್ಲ. ಬಾಯ್. ಹಾಂ, ಪಾತಿರಲಿ. Thank you so much, sir. Opportunity ಕೊರನೇಕ and ಸೌಮ್ಯಲ, ರಶ್ಮಿತಾ ಆಲ್ಸೋ ಥ್ಯಾಂಕ್ ಯು. ಎಸ್, ಇಂಚೆನೆ ನಮ್ಮ ಫಿನಾಲೆಗ್ಲ ಬಾರಿ ಶೋಕದ ಔಟ್ಫಿಟ್ ಮಲ್ಪಲೆ ಎಂಕ್ಲ ಒಂಚೂರು ಶೋಕ ಪಲಕ ಮಲ್ಪಲೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಬರಲಿ ಜೋರಾದಂತಹ ಚಪ್ಪಾಳೆ ರಕ್ಷಾ. ಸೊ ಸೆಮಿಫಿನಾಲೆ ನಡೀತಾ ಇದೆ. ಪರ್ಫಾರ್ಮೆನ್ಸ್ಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದ್ದಾವೆ. ನಾವು ಕೂಡ ಎಕ್ಸೈಟ್ಮೆಂಟಲ್ಲಿ ಇದ್ದೇವೆ ಫಿನಾಲೆಗೆ ಯಾವೆಲ್ಲ ತಂಡಗಳು ಹೋಗುತ್ತೆ ಅನ್ನೋದನ್ನು ನೋಡಲಿಕ್ಕೆ. ಸೊ ಈಗ ಇನ್ನೊಂದು ತಂಡವನ್ನು ವೇದಿಕೆಗೆ ಕರೆಯುವಂಥ ಹೊತ್ತು ನಮ್ಮ ಜೊತೆ ದೂರದ ಮೂಡಿಗೆರೆಯ ಕಲಾಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮುಖಾಂತರ ವೇದಿಕೆಗೆ ಬರ್ತಾ ಇದೆ. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಕಲಾಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಫ್ರಮ್ ಮೂಡಿಗೆರೆ. ಆದಿ ಮಾಯೆಯಿಂದ ಸೃಷ್ಟಿಗೊಂಡ ನಭೋಮಂಡಲದಲ್ಲಿ ಸಕಲ ಚರಾಚರಗಳ ಸೃಷ್ಟಿ. ಈ ಸೃಷ್ಟಿಯಲ್ಲಿ ಮಾನವನೇ ಒಂದು ವಿಭಿನ್ನವಾದ ಸೃಷ್ಟಿ. ಇಲ್ಲಿ ಬುದ್ಧಿವಂತನೂ ಅವನೇ, ಕ್ರೂರನೂ ಅವನೇ. ಈ ಭೂಮಂಡಲದಲ್ಲಿ ಸರಿ ತಪ್ಪು ಯೋಚಿಸಬಲ್ಲ ಜೀವಿ ಅವನೊಬ್ಬನೇ. ಮನುಷ್ಯನ ಮನದೊಳಗೆ ಯಾವಾಗಲೂ ಸಂಘರ್ಷ. ಮನಸ್ಸೊಂದು ಹೇಳಿದರೆ ಮೆದುಳೊಂದು ಹೇಳುತ್ತದೆ. ಮನಸ್ಸು ದೇವತೆಯಾಗು ಎಂದರೆ ಮೆದುಳು ದಾನವನಾಗು ಎನ್ನುತ್ತದೆ. ಮನುಷ್ಯನ ಮನದೊಳಗೆ ಸಂಘರ್ಷವು ಪ್ರತಿ ಕ್ಷಣ, ಪ್ರತಿ ವಿಷಯ, ಪ್ರತಿ ಯೋಚನೆಯಲ್ಲೂ ಬಂದೇ ಬರುತ್ತದೆ. ಈ ಯೋಚನೆ ಯುಗ ಯುಗಗಳಿಂದ ಸಾಗಿದೆ. ಸತ್ಯಯುಗದಲ್ಲಿ ದೇವತೆಗಳದ್ದೇ ಒಂದು ಲೋಕ, ದಾನವರದ್ದೇ ಒಂದು ಲೋಕ. ತ್ರೇತಾಯುಗದಲ್ಲಿ ದೇವತೆ ದಾನವರದ್ದು ಒಂದೇ ಲೋಕ. ದ್ವಾಪರ ಯುಗದಲ್ಲಿ ಧರ್ಮ ಅಧರ್ಮ ಒಂದೇ ಪರಿವಾರದಲ್ಲಿ. ಆದರೆ ಕಲಿಯುಗದಲ್ಲಿ ಮನುಷ್ಯನ ಮನದೊಳಗೆ ಸಂಘರ್ಷ. ದೇವತೆಯು ಅವನೇ, ದಾನವನು ಅವನೇ, ಧರ್ಮವು ಅವನೇ, ಅಧರ್ಮವು ಅವನೇ. ತನ್ನೆಲ್ಲ ಒಳಿತು ಕೆಡುಕಿಗೆ ತನ್ನ ಮನವೇ ಕಾರಣ. ತನಗೆ ಕಾಣುವ ಎಲ್ಲವೂ ಬೇಕೆನ್ನುವ ಯೋಚನೆ ಒಂದೆಡೆಯಾದರೆ, ಎಲ್ಲವನ್ನು ತಿರಸ್ಕರಿಸುವ ಮನವೊಂದೆಡೆ. ಮುಗ್ಧ ಮಗುವನ್ನ
ಪ್ರೀತಿಸುವ ಮನವೊಂದೆಡೆಯಾದರೆ ಅದೇ ಮಗುವನ್ನ ತೊಟ್ಟಿಗೆಸುವ ಯೋಚನೆ ಮತ್ತೊಂದು. ಹೆಣ್ಣನ್ನು ದೇವತೆ ಎಂದು ಪೂಜಿಸುವ ಮನವೊಂದೆಡೆಯಾದರೆ ಆ ಹೆಣ್ಣನ್ನ ಕ್ರೂರವಾಗಿ ಅನುಭವಿಸುವ ಯೋಚನೆ ಒಂದೆಡೆ. ಸುಂದರವಾದ ಪ್ರಕೃತಿಯನ್ನು ಪೋಷಿಸುವ ಗುಣವೊಂದೆಡೆಯಾದರೆ ಅದೇ ಪ್ರಕೃತಿಯನ್ನ ನಾಶ ಮಾಡಿ ತನ್ನ ಆಸೆ ಪೂರೈಸಿಕೊಳ್ಳುವ ಗುಣ ಮತ್ತೊಂದು ಕಡೆ. ಮುಗ್ಧ ಮನಸ್ಸಿನಿಂದ ಕಾಣುವ ಮನವೊಂದೆಡೆ, ಮತ್ತೊಬ್ಬರ ಮೇಲೆ ದೌರ್ಜನ್ಯ ಮಾಡಿ ತಮ್ಮ ಮುಷ್ಟಿಯಲ್ಲಿ ಇರಿಸಿಕೊಳ್ಳುವ ಯೋಚನೆ ಒಂದೆಡೆಯಾದರೆ ಮನಗಳ ನಡುವೆ ಕಿತ್ತಾಟ. ಪ್ರಶಾಂತವಾದ ಮನದೊಳಗೆ ಸಂಘರ್ಷಣೆಯ ಪ್ರವೇಶ. பரவிடும் வெரி 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 இருமி என்றழுத்திடும் வெரி 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 இரும்பினை இருக்கிடும் வெரி 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 நெருப்பினை எரித்திடும் வெரி 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 விழி வழி வெரி வெரி விரல் வழி வெரி வெரி முடி முதல் அடி வரை இடி என வெடித்திடும் வெரி 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 very 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 very
very, 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 very. ಕೆಲವೊಮ್ಮೆ ಮನದ ಸಂಘರ್ಷಣೆಗೆ ಸುತ್ತಲದ ಸಮಾಜವು ಕಾರಣವಾಗುತ್ತದೆ. ಚಾಣೂರನು ಅತಿ ಕ್ರೂರನು ಘನಘೋರನು ನಾ ಕಂಡಾಸುರ ನೀನೇನಾ ನಿಸ್ಸೀಮನು ಧೀಮಂತನು ಏಕೈಕನು ಜನದನಿಯ ಉಸಿರು ನೀನೇನಾ ಸಿಡಿಲಾಗಿ ಕಂಡ ನೀನು ಜಗ ಬೆಳಗೋ ದೀಪ ಏನು ಏನೆಂದು ನಿನ್ನ ತಿಳಿಯಲಿ ಧಗಧಗಿಸೋ ಜ್ವಾಲೆ ನೀನು ತಂಪಾದ ಸೊನೆ ಏನು ಏನೆಂದು ನಿನ್ನ ಅಳೆಯಲಿ ರಾಕ್ಷಸನು ನೀನೇನಾ ರಕ್ಷಕನು ನೀನೇನಾ ರಾಕ್ಷಸನು ನೀನೇನಾ ರಕ್ಷಕನು ನೀನೇನಾ ಇದಕ್ಕೆಲ್ಲ ಕಾರಣ ಮನಸ್ಸಿನಲ್ಲಿ ಆಗುವ ಸಂಘರ್ಷಣೆ. ಮನಸ್ಸನ್ನು ಶಾಂತವಾಗಿರಿಸಿ ಮೆದುಳನ್ನು ಹತೋಟಿಯಲ್ಲಿಟ್ಟಿದ್ದರೆ ಆತನ ಬದುಕು ಸುಂದರ ಸುಂದರ. ಓಕೆ, ರೆಡಿ ವೀಕ್ಷಕರೇ? ನನಗೂ ಕೂಡ ಮನಸ್ಸು, ಹೃದಯ, ಮೆದುಳು, ಹಾರ್ಟು ಇದೆಲ್ಲ ಸೇರಿ ಒಳ್ಳೆ ಚರ್ಮುರಿ ಆದಂಗೆ ಆಗಿದೆ. ಏನಾಗಿದೆ ಅಂತ ಕರೆಕ್ಟಾಗಿ ನಾವು ನಮ್ಮ ಜಡ್ಜಸ್ ಅವ್ರ ಹತ್ರ ಕೇಳೋಣ. ಜಡ್ಜಸ್ ಅವರೇ, ಮೊದಲನೇದಾಗಿ ನಾನು ಕಿಶೋರ್ ಸರ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನಮ್ಮ ಕಲಾಭಾರತಿ ಸ್ಕೂಲ್ ಆಫ್ ಡಾನ್ಸ್ ಒಂದು ಪರ್ಫಾರ್ಮೆನ್ಸನ್ನು ಈ ವೇದಿಕೆ ಮೇಲೆ ಕೊಟ್ಟರು. ದ ಇನ್ನರ್ ಕಾನ್ಫ್ಲಿಕ್ಟ್ ಆಫ್ ಹ್ಯೂಮನ್ ನೇಚರ್ ಅನ್ನುವಂಥ ಥೀಮ್ನ ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಸರ್ ಈ ಪರ್ಫಾರ್ಮೆನ್ಸ್? ಹಾಯ್ ಗಾಯ್ಸ್. ಹಾಯ್ ಸರ್. ಹಾಯ್. ಫಸ್ಟ್ ಆಫ್ ಆಲ್ ನೀವೊಂದು ಕಾನ್ಸೆಪ್ಟ್ ತಗೊಂಡಿರೋದು ವೆರಿ ಅಂದರೆ
ಎಲ್ರಿಗೂ ಗೊತ್ತಿದೆ ಅದೊಂದು ನಾರ್ಮಲ್ ಹ್ಯೂಮನ್ ಬಿಹೇವಿಯರ್ ಅದು ಆಲ್ಮೋಸ್ಟ್. ಕಾನ್ಸೆಪ್ಟ್ ಚೆನ್ನಾಗಿತ್ತು, ಬಟ್ ನನಗೆ ನಿಮ್ಮದು ಅಷ್ಟು ಡಾನ್ಸಿಂಗ್ ವೈಸ್ ನನಗೆ ಅಷ್ಟೇನು ಇದಾಗಲಿಲ್ಲ ನಿಮ್ಮದು. ಐ ಮೀನ್ ನೀವು ನಾನು ಇಲ್ಲಿ ಬರುವಾಗ ನೀವು ಟೆಕ್ನಿಕಲಿ ನೋಡಬೇಕಂದ್ರೆ ನಾನು ಏನೋ ಇರಬೇಕು ಇದರಲ್ಲಿ, ನಾನು ಹಾಗೆ ಎಣಿಸ್ದೆ ಇದರಲ್ಲಿ. ಬಟ್ ಏನೋ ಅಷ್ಟೇ ನನಗೆ ಫೀಲ್ ಬರಲಿಲ್ಲ ನಿಮ್ಮ ಡಾನ್ಸಿಂಗ್ ವೈಸ್ ಆಗಲಿ. ಒಂದೊಂದು ಪಾರ್ಟ್ ನನಗೆ ಚೆನ್ನಾಗಿ ಬಂದಿತ್ತು, ಬಟ್ ಕರೆಕ್ಟಾಗಿ ಕನ್ವೆ ಆಗಲಿಕ್ಕೆ ನಿಮಗೆ ಅದು ಇದಾಗಲಿಲ್ಲ. ಸೊ ನನಗೆ ಅಷ್ಟೇನು ಕನ್ವೆ ಆಗಲಿಲ್ಲ. ಐ ಡಿಂಟ್ ಲೈಕ್ ದ ರಿಯಲಿ ಐ ಡಿಂಟ್ ಲೈಕ್ ದ ಪರ್ಫಾರ್ಮೆನ್ಸ್. ಆ್ಯಂಡ್ ನೀವು ನೆಕ್ಸ್ಟ್ ನೀವು ಸೆಲೆಕ್ಟ್ ಆದರೆ ಪ್ಲೀಸ್ ಚೆನ್ನಾಗಿ ಮಾಡಿ ಅಷ್ಟೇ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರಿಮಾರ್ಕ್ಸ್ ಸರ್. ಮೂವಿಂಗ್ ಆನ್ ಟು ರಶ್ಮಿತಾ, ಹೇಗಾಯಿತು ಇದು ಸೆಮಿಫೈನಲ್ಸ್ನ ಪರ್ಫಾರ್ಮೆನ್ಸ್? ಅರ್ಹತೆ ಇತ್ತಾ? ಯೋಗ್ಯವಾಗಿತ್ತಾ? ಹಾಯ್ ಹಾಯ್ ಮ್ಯಾಮ್. ಓಕೆ, ಸಿ ಆ್ಯಸ್ ಕಿಶೋರ್ ಮಾಸ್ಟರ್ ಟೋಲ್ಡ್, ಇದು ಒಂದು ಮನುಷ್ಯನ ಒಳಗಡೆ ನಡೆಯುವಂತಹ ಒಂದು ಡೈಲಿ ನಡೆಯುತ್ತೆ, ಕ್ಷಣ ಕ್ಷಣಕ್ಕೂ ನಡೆಯುತ್ತೆ. ಅದನ್ನು ನೀವು ತಗೊಂಡಿದ್ದು ಅಪ್ರಿಷಿಯೇಟೇಬಲ್. ಬಟ್ ಏನಂತಂದರೆ ಇದು ಸೆಮಿಫಿನಾಲೆ ಅಂತ ಅನ್ನಿಸ್ಲಿಲ್ಲ. ನಾನು ನಿಮ್ಮನ್ನು ಟೂ ಬ್ಯಾಡ್ ಅಂತಲೂ ಹೇಳಲಿಕ್ಕಾಗಲ್ಲ, ಟೂ ಗುಡ್ ಅಂತಲೂ ಹೇಳಲಿಕ್ಕಾಗ್ತಾ ಇಲ್ಲ ನನಗೆ. ಹೇಗೆ ಇದನ್ನು ಅಂದರೆ ಹೇಳೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ನಿಮಗೆ ಇದೇ ಕಾನ್ಸೆಪ್ಟ್ ತೊಗೊಳ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯು ಹ್ಯಾಡ್ ಲಾಟ್ ಆಫ್ ಚಾಯ್ಸ್ ಟು ಡೂ. ಇದೇ ಯಾಕೆ ಬೇಕು ಅಂತ ನಿಮ್ಗೆ ಅನ್ನಿಸ್ತು? ಮ್ಯಾಮ್, ಅಟ್ ಪ್ರೆಸೆಂಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಏನೇ ಇರ್ಬೋದು, ಅದಕ್ಕೆಲ್ಲ ರೀಸನ್ಸ್ ಬಂದುಬಿಟ್ಟು ನಮ್ಮಲ್ಲಾಗೋ ಇನ್ನರ್ ಕಾನ್ಫ್ಲಿಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಡೈಲಿ ಮಾರ್ನಿಂಗ್ ರುಟೀನಲ್ಲಿ ನಾವೇನೇ ಗುಡ್ ಥಿಂಗ್ ಮಾಡಿ ಬ್ಯಾಡ್ ಥಿಂಗ್ ಆಗಲಿ, ಅದು ಇನ್ನೊಬ್ರಿಗೆ ಎಫೆಕ್ಟ್ ಆಗೇ ಆಗುತ್ತೆ. ನಾವೀಗ ಯಾವುದೋ ಒಂದು ಹೀಗೆ ಎನಿ ಕಾನ್ಸೆಪ್ಟ್ಸ್ ತೊಗೊಂಡ್ರೆ ಆ ಕಾನ್ಸೆಪ್ಟಿಗೆ ಮೇಯ್ನ್ ಬೇಸಸ್ ಬರೋದೇ ಇದರಿಂದ. ಅಂದರೆ ನಮ್ಮ ಇನ್ನರ್ ಕಾನ್ಫ್ಲಿಕ್ಟೇ ನಮಗೆ ಬೇಸ್ ತಗೊಳುತ್ತೆ. ಈಗ ನನಗೆ ಅದು ನನಗೆ ಸರಿ ಅನ್ನಿಸ್ಬೋದು, ಇನ್ನೊಬ್ರಿಗೆ ಅದು ತಪ್ಪು ಅನಿಸ್ಬೋದು. ಹೀಗೆ ಅಂದರೆ ನಮ್ಮ ಅಂದರೆ ನಮಗಾಗೋ ಫೈಟ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಮಗೆ ಬೇರೆ ಪ್ರಾಬ್ಲಮ್ಸ್ ಯಾವುದು ರೈಸ್ ಆಗಲ್ಲ ಅಂತ. ಅಂದರೆ ನಾವು ಪೀಸ್ಫುಲ್ಲಾಗಿ ಪ್ರತಿಯೊಬ್ಬರು ಪೀಸ್ಫುಲ್ ಆಗಿರ್ಬೋದು ಅಂತ ಮ್ಯಾಮ್. ಓಕೆ, ಸಿ ನೀವು ತಗೊಂಡಿದ್ದ ಕಾನ್ಸೆಪ್ಟ್ ವಿಚ್ ಇಸ್ ನೋನ್, ಎವ್ರಿಬಡಿ ನೋನ್. ಇದೇ ಕಾನ್ಸೆಪ್ಟ್ನ ಪ್ರಾಬಬ್ಲಿ ನಿಮ್ಮ ಮನಸ್ಸು, ಎರಡು ಮನಸ್ಸು ಏನಿದೆ ಅಲ್ಲ, ನೆಗೆಟಿವ್ ಮತ್ತು ಪಾಸಿಟಿವ್, ನೀವು ಅದು ಜಗಳ ಆಡತ್ತೆ ಅಂತ ತೋರಿಸಿದ್ರಿ. ಅದೇ ಕಾನ್ಸೆಪ್ಟ್ನ ಪ್ರಾಬಬ್ಲಿ ನೀವು ಈ ಥರ ಸೊಲ್ಯೂಷನ್ ವೈಸ್ ಆಗಿ ಯೋಚನೆ ಮಾಡ್ಬೋದಾಗಿತ್ತಲ್ಲ, ಅದು ಇನ್ನೂ ಕ್ರಿಯೇಟಿವ್ ಅನಿಸಿರೋದು. ಯು ಗಾಟ್ ಮೈ ಪಾಯಿಂಟ್ ರೈಟ್? ಈಗ ನೀವು ಜಗಳ ತೋರಿಸ್ತಿದ್ದೀರಿ, ನಮ್ಮ ಮನಸ್ಸು ಒಂದೇ ವಿಷಯಕ್ಕೆ ಕೆಟ್ಟದಾಗಿ ಒಳ್ಳೆಯದಾಗಿ ಹೇಗೆ ಫೈಟ್ ಮಾಡುತ್ತೆ ಅಂತ ತೋರಿಸಿದ್ರಿ, ಅದು ಕಾಸಸ್ ತೋರಿಸಿದ್ರಿ. ಅದಕ್ಕೆ ನೀವು ಸೊಲ್ಯೂಷನ್ ವೈಸ್ ಇನ್ ಕೇಸ್ ನೀವೇನಾದರೂ ಯೋಚನೆ ಮಾಡಿ ಪರ್ಫಾರ್ಮ್ ಮಾಡಿದ್ರೆ ಪ್ರಾಬ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಗಿ ಬಂದಿರೋದು ಅಂತ ವಾಟ್ ಐ ಥಿಂಕ್. ಎಸ್, ಸೊ ಐ ಥಿಂಕ್ ಇಲ್ಲೇ ಗೊತ್ತಾಗುತ್ತೆ ಅನಿಸುತ್ತಲ್ಲ ಇನ್ನು. ಎಸ್, ಸೊ ಐ ಥಿಂಕ್ ನೆಕ್ಸ್ಟ್ ಟೈಮ್ ಅದರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ನೆಕ್ಸ್ಟ್ ಏನಾದರೂ ಬಂದರೆ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ರಶ್ಮಿತಾ. ಮೂವಿಂಗ್ ಆನ್ ಟು ಅಲ್ಟನ್ ಸರ್, ಹೇಗೆ ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್ ನಿಮ್ಗೆ ಹಿಡಿಸ್ತಾ ಅಥವಾ ಅರ್ಥ ಆಯ್ತಾ? ಕಲಭಾರತಿ ಡಾನ್ಸ್ ಇನ್ಸ್ಟಿಟ್ಯೂಷನ್. ಜೀವನ್, ಹಾಯ್ ಸರ್. ಜೀವನ್, ನಿಮಗೆ ಮೋಸ್ಟ್ ಪ್ರಾಬ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನೀವು ತುಂಬ ಹಾರ್ಡ್ ವರ್ಕಿಂಗ್. ಓಕೆ, ತುಂಬ ಹಾರ್ಡ್ ವರ್ಕಿಂಗ್, ಯೋಚಿಸ್ತೀರ, ತುಂಬ ಚೆನ್ನಾಗಿ ಯೋಚಿಸ್ತೀರ. ಏನು ಗೊತ್ತಾ, ಪರ್ಫಾರ್ಮೆನ್ಸ್ ಬರೋ ಮುಂಚೆ ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ. ಓಕೆ, ನಿಮ್ಮದು ಕಾಸ್ಟ್ಯೂಮ್ಸು, ಮೇಕಪ್ ಆಗಲಿ, ನಿಮ್ಮದು ಅಟೈರ್ ಆಗಲಿ, ಆ ಹುಡುಗಿ ಅಟೈರ್ ಆಗಲಿ ಚೆನ್ನಾಗಿದೆ. ಸಮ್ವೇರ್ ನಾನು ಅಗ್ರಿ ಮಾಡ್ತೀನಿ ಕಿಶೋರ್ ಹೇಳಿದಾಗೆ ಮತ್ತು ರಶ್ಮಿಕೆ ಹೇಳಿದಾಗೆ, ನಾನು ಅಗ್ರಿ ಮಾಡ್ತೀನಿ. ಬಟ್ ನೆವರ್ದಲೆಸ್ ಇಟ್ ವಾಸ್ ಅ ವೆರಿ ಡೀಸೆಂಟ್ ಆ್ಯಕ್ಟ್. ಐಲ್ ಟೆಲ್ ಯು ವೈ. ಓಕೆ, ಅದು ಒನ್ ಪಾಯಿಂಟ್ ನನಗೆ ಹೇಳಲಿಕ್ಕಿತ್ತು, ಬಟ್ ಶಿ ಟೋಲ್ಡ್ ಇಟ್. ಅದು ನೆಗೆಟಿವ್ ಏನಾಗುತ್ತೆ ತಲೆ ಒಳಗೆ, ಮನ್ಸು ಅಂದರೆ ಮೈಂಡ್ ಮತ್ತು ಸೋಲ್ ಕನೆಕ್ಟೆಡ್ ಇರುತ್ತೆ. ಓಕೆ, ಅದು ಒಂದು ಮನುಷ್ಯಗ ಅದು ನೋಡುವಾಗ ಅದು ಏನು ಆಸೆನೋ ನಿರಾಸೆನೋ, ಕೆಟ್ಟ ಮಾಡಬೇಕಾ ಒಳ್ಳೇದು ಮಾಡಬೇಕಾ ಅಂತ ಅದು ಕನೆಕ್ಟೆಡ್ ಇರುತ್ತೆ. ಕರೆಕ್ಟಾ? ಸೊ ಒಳ್ಳೇದ ಕೆಟ್ಟದ ಮಾಡಬೇಕಾ ಬೇಡವೋ? ಓಕೆ, ಸೊ ದೇರ್ ಆರ್ ಟೂ ಸೈಡ್ಸ್. ಓಕೆ, ಸೊ ಈಗ ಇಲ್ಲಿ ಏನಾಯ್ತಂದರೆ ದ ಹೋಲ್ ಆ್ಯಕ್ಟ್ ವಾಸ್ ಓನ್ಲಿ ನೆಗೆಟಿವ್.
ಕರೆಕ್ಟ್ ಅಲ್ವಾ? ಇನ್ ದಿ ಎಂಡ್ ಕಾಲು ಒಂದು ಚಿಕ್ಕದೊಂದು ಡೈಲಾಗ್ ಬಂದಿತ್ತು ಅಲ್ವಾ? ಸೊ ಬೆಟರ್ ಏನಿತ್ತಂದರೆ ಫಸ್ಟ್ ಹಾಫ್ ನೀವು ಒಂದು ಓಕೆ ನೆಗೆಟಿವ್ ತೋರಿಸ್ಬಿಟ್ಟು ಹೀಗೆ ಇಂಪ್ರೂವ್ ಮಾಡಬಹುದು ಅಂತ ತೋರಿಸಿದ್ರೆ ಇಟ್ ವುಡ್ ಬಿ ಅ ಸೂಪರ್ ಆ್ಯಕ್ಟ್. ಐ ಲೈಕ್ ದ ಥಾಟ್. ನೀವು ಥೀಮ್ ಇದೆಲ್ಲ, ಆ ಕಾನ್ಸೆಪ್ಟ್ ಇದೆಲ್ಲ, ಐ ಲವ್ಡ್ ಇಟ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್. ಸ್ಪೆಷಲಿ ಐ ಲೈಕ್ ದ ಎಂಟ್ರಿ ಪಾರ್ಟ್, ರೈಟ್ ಆ್ಯಂಡ್ ಲೆಫ್ಟ್ ನೀವು ಏನೋ ದಟ್ ಡೈಲಾಗ್ಸ್ ರಿಟರ್ನ್ ಇದೆಲ್ಲ ಏನು ಬರ್ತಿದ್ದೀರಾ, ಹೀಗಾಗಿದ್ರೆ ಹೀಗೆ ಮಾಡ್ತಾರೆ, ಮತ್ತು ಅದೇ ಹುಡುಗಿ ಆದರೆ ಹೇಗೆ ಥಿಂಕ್ ಮಾಡ್ತಾರೆ, ಆ ಹುಡುಗ ಆದರೆ ಹೇಗೆ ಮಾಡ್ತಾರೆ, ಅದು ಸೂಪರ್ ಆಗಿದೆ. ಲೈಟ್ ಸೆಕ್ಷನ್ ಮಾಡಿದ್ರಿ, ಆ ಲೈಟ್ ಇಟ್ಕೊಂಡು ಅದೂ ಬ್ಯೂಟಿಫುಲ್ ಆಗಿದೆ. ಬಟ್ ಡಾನ್ಸಿಂಗ್ ವೈಸ್ ಸ್ವಲ್ಪ ವೀಕ್ ಆಯ್ತು ಅಂತ ನಂಗೆ ಆಯಿತು. ಓಕೆ, ದೇರ್ ಆರ್ ಗುಡ್ ಥಿಂಗ್ಸ್ ಆಲ್ಸೋ, ಬಟ್ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಬ್ಯಾಡ್ ಥಿಂಗ್ಸ್ ಅನ್ನು ಸ್ವಲ್ಪ ತೆಗ್ಬಿಡಿ, ಯು ವಿಲ್ ಕಮ್ ಅಪ್. ಶೋರ್ ಸರ್. ಓಕೆ, ಎಲ್ಲ ಚೆನ್ನಾಗಿ ಮಾಡಿದ್ರ. ಐ ಹೋಪ್ ಆ್ಯಂಡ್ ಪ್ರೇ ದಟ್ ನೀವು ಮುಂದಕ್ಕೆ ಹೋದರೆ ಫಿನಾಲೆಗೆ ಸೂಪರಾಗಿ ಪರ್ಫಾರ್ಮ್ ಮಾಡಿ ಬನ್ನಿ. ಆ್ಯಂಡ್ ಡುಯೆಟ್ ಪರ್ಫಾರ್ಮೆನ್ಸ್ ಕೂಡ ನಿಮ್ಮದು ಸ್ವಲ್ಪ ಟೈಟನ್ ಮಾಡಿ. ದ್ಯಾಟ್ಸ್ ಓಕೆ, ಓಡಬೇಕಂತಿಲ್ಲ, ಫಾಸ್ಟ್ ಸ್ಟೆಪ್ಸ್ ಮಾಡಬೇಕಂತ ಅಗತ್ಯ ಇಲ್ಲ. ಕೀಪ್ ಇಟ್ ನೈಸ್, ಕ್ಲೀನ್, ವಾವ್, ಅಷ್ಟು ಸಾಕು. ಶೋರ್ ಸರ್. ಓಕೆ, ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಎಸ್ ಕಿಶೋರ್ ಸರ್ ಹೇಳಿ. ಎಸ್, ಐ ವಾಂಟ್ ಟು ಸೇ ಸಮಥಿಂಗ್. ಅದೇ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನೀವು ಸಹ ಅಷ್ಟೇ, ನೀವು ಒಂದು ಒಳ್ಳೆ ಡಾನ್ಸರ್ಸ್ ನೀವು. ಬಟ್ ಏನಾಗತ್ತೆ ಅಂದರೆ ನೀವು ಓವರ್ ಮಾಡೋಕ್ಕೋಗಿ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಗೈಸ್, ಸೀರಿಯಸ್ಲಿ ನಿಮ್ಮ ಟೀಮ್ ತುಂಬ ಚೆನ್ನಾಗಿದೆ. ನೀವು ಅದನ್ನು ಹೇಗೆ ನೀವು ಕೊಂಡೋಗ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು. ಓಕೆ ಗೈಸ್, ನೀವು ಕೀಪ್ ಪ್ರಾಕ್ಟೀಸಿಂಗ್. ಇಫ್ ಅಂದರೆ ನೀವು ಸೆಲೆಕ್ಟ್ ಆದರೆ ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟಿಗೆ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿ, ಇಲ್ಲ ಅಂದರೆ ಇನ್ನೂ ಸಹ ನಿಮಗೆ ಹಾರ್ಡ್ ವರ್ಕ್ ಮಾಡಲೇಬೇಕು ನೀವು. ಓಕೆ ಗೈಸ್, ಶೋರ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಹಾಗೆಯೇ ನೀವು ಕೂಡ ಜಡ್ಜಸ್ ಕೊಟ್ಟಿರುವಂತಹ ಕಮೆಂಟ್ಸ್ಗಳನ್ನ ತಗೊಳ್ಳಿ, ಅದನ್ನು ಇನ್ನಷ್ಟು ಇಂಪ್ರೂವ್ ಆಗೋದಕ್ಕೆ ಯೂಸ್ ಮಾಡಿ, ಮತ್ತೆ ಸ್ಟೇಜಿಗೆ ಬನ್ನಿ, ಮತ್ತೆ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಕೊಡಿ ಅಂತ ಹೇಳ್ತಾ ನಿಮ್ಮನ್ನು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಭಾರಿ ಬೇಜಾರು ಸೌಮ್ಯ, ಭಾರಿ ಬೇಜಾರು. ಬ್ರೇಕಪ್ ಅಂಡ್ ಅತ್ತಪ್ಪ ಎಪಿಸೋಡ್ ಎಂಡ್ అవుతుండు. ఎపిసోడ్ ఎండ్ ఆయనకి ఇది ఇమోషనల్ అవుతుందిలేరు దాదాపు అనుకున్నారు. రాహుల్ అంటూ నమ్మ డాన్స్ వారియర్స్ దౌలా అయిపోతారు ఆದ್ರೂ ಕೂಡ ಆಟಲೋಗನೆ ಮುಟ್ಟಲ್ಲ ಹೋತಾನೆ ಅಡಮುಟ್ಟಲ್ಲ ಹೋದಾತಂಡ. ಬಟ್ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ನಾವು ವಾಪಸ್ ಬರಲೇಬೇಕು, ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ನೋಡಲೇಬೇಕು. ಸೊ ಇವತ್ತಿನ ಕಂಪ್ಲೀಟ್ ಎಪಿಸೋಡನ್ನು ಎಂಡ್ ಮಾಡುವಂಥ ಹೊತ್ತು. ಸೊ ನಮಗೂ ಬೇಜಾರಾಗುತ್ತೆ, ಬಟ್ ಪರವಾಗಿಲ್ಲ, ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಮೂಡಿ ಬಂದಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಮುಂಬರುವ ವೀಕಲ್ಲಿ ಬರುವಂಥ ತಂಡಗಳು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅವರಿಗೆ ನಮ್ಮ ಫಿನಾಲೆ ಟಿಕೆಟ್ ಸಿಗುತ್ತಾ ಇಲ್ಲೋದನ್ನು ನಾವು ನೋಡಲೇಬೇಕು. ಸೊ ಅಲ್ಲಿ ತನಕ ನೀವೆಲ್ಲರೂ ಕೂಡ ನೋಡ್ತಾ ಇರಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. This program is brought to you by VK Developers, powered by Nippon Paint, V2 Realty, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by